ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ನಮ್ಮೂರಿನ ಫೀಮೇಲ್ ಬೈಕ್ ರೈಡರ್ ಸಾಕ್ಷಿ ಹೆಗ್ಡೆ ಅವರು. ಅವರನ್ನು ಸ್ವಾಗತಿಸೋಣ. ಸಾಕ್ಷಿ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಫೀಮೇಲ್ ಆಗಿ ಬೈಕ್ ರೈಡಿಂಗ್ ಮೂಲಕ ಸಾಧನೆ ಮಾಡಿದವರು. ನಿಮ್ಮ ಬಾಲ್ಯ ಹೇಗಿತ್ತು? ನಾನಂದರೆ ಕಲ್ತಿದ್ದು ಅಂದರೆ ಸಣ್ಣಿರ್ಬೇಕಾದ್ರೆ ಕಲ್ತಿದ್ದೆಲ್ಲ ಹೊನ್ನಾವರ, ಉತ್ತರ ಕನ್ನಡದಲ್ಲಿ. ಅದಾದಮೇಲೆ ದೆನ್ ಇದಕ್ಕೆ ಹೈಸ್ಕೂಲಿಗೆ ಈಚೆ ಸೈಡ್ ಬಂದ್ವಿ. ಅಂದರೆ ಅಲ್ಲಿ ಎಜುಕೇಷನ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಸ್ಕೂಟಿ ಸೈಕಲ್ ಮೇಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಬೈಕ್ ಅಂದರೆ PU ಮೇಲೆ ಬಂದಿದ್ದು ನನಗೆ ಸ್ಟಾರ್ಟ್ ಆಗಿದ್ದು. ಎಂತಕ್ಕಂದರೆ ನಾನು ಕೋಟ ವಿವೇಕದಲ್ಲಿ ಓದಿದ್ದು PU. ಅಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ತರಬೇಕಾದ್ರೆ ಈಗ ಬಾಯ್ಸ್ ಕೆಲವರೆಲ್ಲ ತರ್ತಿದ್ರು, ಮಾಮೂಲಿ ಗಾಡಿನೇ ತರ್ತಿದ್ರು. ಬಟ್ ನಂಗೆ ಅನಿಸ್ತಾಯಿತ್ತು ಸ್ಕೂಟಿ ಎಲ್ಲರೂ ಬಿಡ್ತಾರೆ, ಗರ್ಲ್ಸ್ ಆಲ್ಮೋಸ್ಟ್ ಸ್ಕೂಟಿ ಬಿಡ್ತಾರೆ, ಸೈಕಲ್ ಬಿಡ್ತಾರೆ. ಬಟ್ ನಂಗೆ ಏನಾದರೂ ಯುನೀಕ್ ಆಗಿ ಟ್ರೈ ಮಾಡಬೇಕು. ಸೊ ಅವ್ರ ಹತ್ರ ಕೇಳ್ತಿದ್ದೆ ಕಲಿಸಿಕೊಡು ಸ್ವಲ್ಪ ಅಂತ. ಸೊ ಸೆಕೆಂಡ್ PU ಹಾಗೆ ಕಲಿತಿದ್ದೆ, ಬೈಕ್ ಕಲ್ತಿದ್ದೆ ಸ್ವಲ್ಪ ಸ್ವಲ್ಪ. ಬಟ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನೇ ಬಿಟ್ಕೊಂಡು ಹೋಗ್ತೀನಿ ಆ ಥರ ನಾನು ಇರಲಿಲ್ಲ. ದೆನ್ ಸಡನ್ ಆಗಿ ಡಿಗ್ರಿ ಬಂದಮೇಲೆ ಬೈಕು ಸ್ಕೂಟಿ ಇದ್ದಿತ್ತು ನನ್ನ ಹತ್ರ ಫಸ್ಟು. ದೆನ್ ನಾನು ಅರ್ನಿಂಗ್ಸ್ ಮಾಡ್ತೀನಿ, ಪಾರ್ಟ್ ಟೈಮ್ ಜಾಬ್ ಮಾಡಿ ನಂದು ಗಾಡಿನ ತೊಗೊಂಡೆ. ಸ್ಕೂಟಿ ಇದೆ, ಆಮೇಲೆ ಗಾಡಿ ತೊಗೊಂಡೆ. ಗಾಡಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಯಿತು. ಅದಾದಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಸುಮ್ಮನೆ ಗಾಡಿ ತೊಗೊಂಡು ಅದು ವೇಸ್ಟ್ ಆಗಬಾರ್ದು. ಯಾರೂ ಮಾಡಿಲ್ಲ ಇಂಥ ಸಾಧನೆ. ಅಂದರೆ ಕರ್ನಾಟಕದಿಂದ 12 ಡೇಸಲ್ಲಿ ಮುಗಿಸಿದ್ರಲ್ಲಿ ಫಸ್ಟ್ ಗರ್ಲ್ ನಾನು. ಅದಕ್ಕೆ ನಂಗೆ ಅನಿಸ್ತಾಯಿತ್ತು ಏನಾದರೂ ಮಾಡ್ಬೇಕಂತ. ಆಮೇಲೆ ರಾಣೆಬೆನ್ನೂರವಳೊಬ್ಳು ಮಾಡಿದ್ಲು, ಕೋಮಲ್ ಪಾಟೀಲ್ ಅಂತ. ಸೊ ಅವಳನ್ನು ನೋಡ್ತಾ ಇದ್ದೆ, ತುಂಬ ವೀಡಿಯೋಸ್ ನೋಡ್ತಿದ್ದೆ ಬೈಕಿದ್ದೆಲ್ಲ. ಅದಾದಮೇಲೆ ವ್ಲಾಗ್ಸ್, ರೈಡಿಂಗ್ಸ್ ಎಲ್ಲ ನೋಡ್ತಿದ್ದೆ. ಈ ಥರ ಮಾಡೋ ಬದಲು ಏನಾದರೂ ಒಂದು ಬಿಗ್ ಅಚೀವ್ಮೆಂಟ್ ಮಾಡುವ, ದೆನ್ ಊರಿಗೂ ಹೆಸರು, ಕಾಲೇಜು ನಮಗೂ ಎಲ್ಲ ಹೆಸರು ಬರಬೇಕಂತ ಇಂಟೆನ್ಷನ್ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ವುಮೆನ್ ಎಂಪವರ್ಮೆಂಟ್ ಅಂತ ಇಂಟೆನ್ಷನ್ ಇಟ್ಕೊಂಡು ದೆನ್ ಸ್ಟಾರ್ಟ್ ಮಾಡಿದ್ದು. May 25 ಸ್ಟಾರ್ಟ್ ಮಾಡಿ June 6 ಮುಗಿಸಿದ್ದೆ. ಅಂದರೆ ಸಣ್ಣಿಂದನೇ ನನಗೆ ಆಸೆ ಬೈಕ್ಸ್ ಅಂದರೆ ಬೇರೆ ನೋಡಬೇಕಾದ್ರೆ ಬಾಯ್ಸನ್ನೆಲ್ಲ ತೊಗೊಂಡೋಗಿ ನಾವ್ಯಾಕೆ ತೊಗೊಂಡೋಗ್ಬಾರ್ದು, ಯಾಕೆ ಅವ್ರು ಮಾತ್ರ ತೊಗೊಂಡೋಗ್ಬೇಕು, ಆ ಥರ ಇತ್ತು. ದೆನ್ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಇದ್ರು, ಕಲಿಸಿ ಕೊಡ್ತೀವಿ ಬಾಬಾ ಅಂತ. ಅಂದರೆ ಟಫ್, ಸ್ಕೂಟಿಗೆ ಕಂಪೇರ್ ಮಾಡಿದರೆ ಬೈಕ್ ತುಂಬ ಕಷ್ಟ, ತುಂಬ ಏನೆಲ್ಲ ಇರ್ತದೆ, ಅದ್ರ ಗೇರ್ಸ್ ಇರ್ತದೆ, ಕ್ಲಚ್, ಅದು ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಅದಾದಮೇಲೆ ಅವರೇನೋ ಒಂದು ನಂಬಿಕೆ ಇಟ್ಟು ಕಲಿಸಿ ಕೊಟ್ಟರು. ಅದಾದಮೇಲೆ ಡಿಗ್ರಿಯಲ್ಲಿ ಪರ್ಫೆಕ್ಟ್ ಆದೆ ನಾನು. ತಗೊಂಡೋಗಿ ಬಂದಮೇಲೆ ಈಗ ಎಲ್ಲಿ ಬೇಕಾದರೂ ಹೋಗುವಷ್ಟು ಪರ್ಫೆಕ್ಟ್ ಇದ್ದೀನಿ. ನೀವು ಗಾಡಿ ಓಡಿಸ್ತೀನಿ ಅಂದರೆ ಬೈಕ್ ರೈಡ್ ಮಾಡ್ತೀರಾ ಅಂತ ಹೇಳಿದ್ರಿ. ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ, ನಿಮ್ಮ ತಮ್ಮ ತಂಗಿ ಯಾರಾದರೂ ಓಡಿಸ್ತಾರಾ? ನಂಗೆ ತಮ್ಮ ತಂಗಿ ಯಾರಿಲ್ಲ, ಅಂದ್ರೆ ಇಬ್ರು ಅಕ್ಕ ಇರೋದು. ಸೊ ಇಬ್ರು ಸ್ಕೂಟಿ ಓಡಿಸ್ತಾರೆ. ಬೈಕ್ ನಮ್ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಈವನ್ ನಮ್ಮ ಕಸಿನ್ಸಿಗೆ ಯಾರಿಗೂ ಇಲ್ಲ, ಎಲ್ಲ ಗರ್ಲ್ಸ್ ಇರೋದು. ಸೊ ಇಂಟ್ರೆಸ್ಟ್ ಯಾರಿಗೂ ಇಲ್ಲ. ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದೆ ನಂಗೆ, ನಮ್ಮ ಪಪ್ಪ ಸಹಿತ ಓಡಿಸೋದಿಲ್ಲ ಬೈಕು, ಮನೇಲೆಲ್ಲ ಸ್ಕೂಟಿನೇ ಓಡಿಸೋದು. ಅದಕ್ಕೆ ನಂಗೆ ಮಾತ್ರ ಅದೇ ಏನಾದರೂ ಅಚೀವ್ಮೆಂಟ್ ಅಂದರೆ ಎಕ್ಸ್ಟ್ರಾ ಮಾಡ್ಬೇಕು, ಎಲ್ಲ ಮಾಡಿದ್ದು ನಂಗೆ ಮಾಡಬಾರ್ದಂತ ಜಾಸ್ತಿ ಇದ್ದಿತ್ತಾ. ಸೊ ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮಂಗೆ ನೋ ಪ್ರಾಬ್ಲಮ್, ನೀನು ತಗೊಂಡು ಹೋಗುವ ಅಂದರೆ ಸಪೋರ್ಟ್ ತುಂಬ ಮಾಡಿದ್ದೆ ನಂಗೆ ಹೋಗ್ಲಿಕ್ಕಾದ್ರೆ. ಯಾರ ಮನೇಲಿ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ನಮ್ಮನೇಲಿ ನಂಗೆ ಯಾರೂ ಕಲಿಸಿ ಕೊಟ್ಟಿದ್ದಿಲ್ಲ, ನನಗೆ ಎಲ್ಲ ಫ್ರೆಂಡ್ಸೇ ಕಲಿಸಿ ಕೊಟ್ಟಿದ್ದು. ಅದಾದಮೇಲೆ ನಾನೇ ಎದ್ದು ಬಿದ್ದು ನಾನೇ ಕಲಿತು ಪರ್ಫೆಕ್ಟ್ ಆಗಿದ್ದು. ನೀವು ಬೈಕ್ ಕಲಿಸಿ ಕೊಟ್ಟದ್ದು ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದೆ, ಯಾರ್ಯಾರಲ್ಲ? ಅಂದರೆ ಈಗ PU ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ರೆ, ಅಂದರೆ ಈಗ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ತಗೊಂಬರ್ಬೇಕಾದ್ರೆ ಗೊತ್ತಾಗ್ತಿತ್ತು ಇವ್ರದ್ದು ಗಾಡಿ ಇದೆ ಅಂತ. ಹೋಗಿ ಸ್ವಲ್ಪ ಕೇಳ್ತಿದ್ದೆ, ಅವ್ರು ಹೇಳ್ತಿದ್ರಿ ಸ್ಕೂಟಿ ಬಿಡಲಿಕ್ಕೆ ಬರ್ತಿಲ್ಲ ಮರತಿ, ನಿಂಗೆ ಕರೆಕ್ಟ್ ನಾ ಎಂತ ಕಲಿಸಿ ಕೊಡೋದಂತ. ಸೊ ನಾನು ಇರಲಿ ಅಂತ ಬ್ಯಾಲೆನ್ಸಿಂಗ್ ಒಂದು ಪರ್ಫೆಕ್ಟ್ ಇದ್ದಿದ್ರಿಗೋಸ್ಕರ ನಾನು ಬೈಕಿನ ಆರಾಮ್ಸೆ ಮ್ಯಾನೇಜ್ ಮಾಡ್ತಿದ್ದೆ. ಮಾಮೂಲಿ ಬೈಕಲ್ಲೇ ಕಲಿತಿದ್ದೆ, ಅಂದರೆ ಹೆವಿ KTM ಡ್ಯೂಕ್ ಎಲ್ಲ ಕಲೀಲಿಲ್ಲ. ಫಸ್ಟಿಗೆ ಸ್ಪ್ಲೆಂಡರ್ ಮಾಮೂಲಿ ಬೈಕ್ ಹಿಡ್ಕೊಂಡೇ ಕಲಿತೆ. ಆಮೇಲೆ ಡಿಗ್ರಿಯಲ್ಲಿ ಒಬ್ಬ ಇದ್ದ, ಅವನು ಕಲಿಸಿಕೊಟ್ಟ ಬೈಕ್. ಅವನ ಹತ್ರ KTM ಇತ್ತು. ಬಟ್ KTM ಅಲ್ಲಿ ಹಗುರ ಕಾನ್ಫಿಡೆನ್ಸ್ ಬರೋ ತನಕ ನಾನು ಅವ್ರನ್ನ ಹಿಂದೆ ಕೂರಿಸ್ಕೊಂಡೇ ಬಿಡ್ತಾ ಇದ್ದೆ. ಆಮೇಲೆ ಮಣಿಪಾಲಿಗೆ ಹೋಗಿ ಸಡನ್ನೇ ಲೈಸೆನ್ಸ್ ಮಾಡಿಸಿದೆ. ಅದಾದ್ಮೇಲೆ ಫುಲ್ ಧೈರ್ಯ ಬಂತು ಬಿಡ್ತೇನೆ ಅಂತ. ಆಮೇಲೆ ನಂದು ಗಾಡಿ ತಗೊಂಡ್ಮೇಲೆ ಪರ್ಫೆಕ್ಟ್, ಪ್ರಾಬ್ಲಮ್ ಇಲ್ಲ ಎಲ್ಲಿ ಹೋಗ್ಲಿಕ್ಕೂ. ನೀವು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರಿ, ಎಷ್ಟನೇ ಕ್ಲಾಸಿಂದ ಕಲ್ತಿದ್ದೀರಿ? ಸೆಕೆಂಡ್ PU ಇಂದ ಪರ್ಫೆಕ್ಟ್ ಆಗಿ ಕಲ್ತಿದ್ದೀನಿ. ಸ್ಕೂಟಿ 9th 10th ಅಲ್ಲೇ ಓಡಿಸ್ತಾ ಇದ್ದೆ. ಬಟ್ ಪರ್ಫೆಕ್ಟ್ ಆಗಿ ಡಿಗ್ರಿಯಲ್ಲಿ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಲೈಸೆನ್ಸ್ ಎಲ್ಲ ಆಗಿದ್ದು ಸೆಕೆಂಡ್ PU ಅಲ್ಲೇ ಆಗಿತ್ತು. ಇದ್ರದ್ದು ಬೈಕ್ ಇದು ಸ್ಕೂಟಿ ಅಂದರೆ ಗಾಡಿ ಬಿಟ್ಟು ಹೀಗೆ ಅಂತ ನಿಮ್ಮ ಫಸ್ಟ್ ರೈಡಿಂಗ್ ಜರ್ನಿ ಹೇಗೆ ಶುರುವಾಯಿತು? ಸೈಕಲ್ ಇಂದವಾ ಆರ್ ಡೈರೆಕ್ಟ್ ಬೈಕಿಗೆ ಹೋದ್ರೆ? ಸೈಕಲ್ ಇಂದ ಸ್ಟಾರ್ಟ್ ಆಗಿತ್ತು. ಸೈಕಲ್ ತಗೊಂಡೆ, ಅದಾದ್ಮೇಲೆ ಸ್ಕೂಟಿ ತಗೊಂಡೆ. PU ಅಲ್ಲಿ ಮೂರು ವರ್ಷ ಸ್ಕೂಟಿನೇ ಓಡಿಸಿದ್ದೆ. ಇಷ್ಟ ಅಂದರೆ ನನಗೆ ಎಲ್ಲ ವೆಹಿಕಲ್ಸಲ್ಲಿ ಬೈಕ್, ಸ್ಕೂಟಿ ಈ ಥರದ್ದೆಲ್ಲ ಇಷ್ಟ ನನಗೆ. ಬಟ್ ಜಾಸ್ತಿ ನಂಗೆ ಬೈಕ್ ಮೇಲೆ ಇಂಟ್ರೆಸ್ಟ್ ಇದ್ದಿತ್ತಾ. ಸ್ಕೂಟಿ ಬೇಡ ಇರಲಿ ಸದ್ಯಕ್ಕೆ, ಅಪ್ಪ ಅಮ್ಮ ಒಪ್ಪುದಿಲ್ಲ ಅಂತ ಇದ್ದಿತ್ತಲ್ಲ. ಅಷ್ಟು ಸೆಕೆಂಡ್ PU ಅಲ್ಲೆಲ್ಲ ಬೈಕ್ ತೊಗೊಂಡು ಓಡಿಸ್ತೆ ಅಂದರೆ ಒಪ್ಪುದಿಲ್ಲ ಅಂತ ಗೊತ್ತಿದ್ದು. ಅದಾದಮೇಲೆ ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅವರು ಓಕೆ ನೀನು ಅರ್ನ್ ಮಾಡ್ತಿದ್ಯಾ, ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ ಪಾರ್ಟ್ ಟೈಮ್ ಜಾಬ್ ಮಾಡಿ ಬೈಕ್ ತಗೊಂಡೆ. ಜರ್ನಿ ಸೈಕಲಿಂದ ಸ್ಕೂಟಿಯಿಂದ ಬೈಕು, ಇನ್ನು ಬೈಕಿಂದ ನೋಡ್ಬೇಕು, ಬೈಕಿಂದ ಕಾರ್ ನೋಡ್ಬೇಕಿಂದ. ನಿಮ್ಮ ಒಂದು ಈ ರೈಡಿಂಗ್ ಜರ್ನಿ ಬಿಟ್ಟು ನಿಮ್ಮ ಎಜುಕೇಷನ್ ಅಂದರೆ
ಹೈಸ್ಕೂಲ್ ಮುಗಿಸಿದ್ದು ವಿವೇಕ, PU ಮುಗಿಸಿದ್ದು ವಿವೇಕನೇ. ಅದಾದ್ಮೇಲೆ ಈಗ ಡಿಗ್ರಿ ಮಾಡ್ತಿರೋದು BCK ಬಂಡಸ್ಕಸ್ ಕಾಲೇಜ್, ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಾಬ್ ಇನ್ನೆಂತ ಇಲ್ಲ. ಎಜುಕೇಶನ್ ಪ್ರೈಮರಿ ಎಲ್ಲ ಮುಗಿಸಿದ್ದು ಇಲ್ಲೇನೆ, ಬಟ್ 1, 2, 3 ಎಲ್ಲ ಅಲ್ಲಿ ಉತ್ತರ ಕನ್ನಡದಲ್ಲಿ ಮುಗಿಸಿದ್ದೆ. ಬೈಕ್ ರೈಡಿಂಗ್ ಬಿಟ್ಟು ನೀವು ಸ್ಕೂಲಲ್ಲೆಲ್ಲ ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗ್ತಿದ್ರಾ? ಬೇರೆ ಯಾವುದಾದ್ರು ನಿಮಗೆ ಇಂಟ್ರೆಸ್ಟ್ ಉಂಟು? ನನಗೆ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಇಷ್ಟ. ರನ್ನಿಂಗ್, ಕಬಡ್ಡಿಯಲ್ಲಿ ಡಿವಿಷನ್ ಆಡಿದ್ದೇವೆ, ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಪಾಸ್ ಆಗಿದ್ದೇವೆ. ಅದಾದಮೇಲೆ ಡ್ಯಾನ್ಸಿಂಗ್ ತುಂಬ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ವೆಸ್ಟರ್ನು ಹೋಗ್ತಾ ಇದ್ದೆ, ಸೆಮಿ ಕ್ಲಾಸಿಕಲ್ ಎಲ್ಲದೂ ಹೋಗ್ತಾ ಇದ್ದೆ. ಅದಾದಮೇಲೆ ಜಾಸ್ತಿ ನಾನು ಫೋಕಸ್ ಮಾಡೋದಂದ್ರೆ ನನ್ನ ರೈಡಿಂಗ್ ಅದು ಬಿಟ್ಟು ಸ್ಪೋರ್ಟ್ಸು, ಡ್ಯಾನ್ಸು ಎಲ್ಲದು. ನಿಮ್ಮ ಸಪೋರ್ಟ್ ಸಿಸ್ಟಮ್ ಯಾರು? ನನಗೆ ಸಪೋರ್ಟ್ ಅಂದರೆ ಫ್ರೆಂಡ್ಸ್ ಇದ್ದಾರೆ. ಇದೆಲ್ಲ ಆದಮೇಲೆ ನಂಗೆ ಆಲ್ಮೋಸ್ಟ್ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಸಪೋರ್ಟು ಮೇಯ್ನಾಗಿ ಅಪ್ಪ ಅಮ್ಮ, ಇಬ್ಬರು ಅಕ್ಕ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಏನು ಮಾಡಲಿಕ್ಕೂ ಬೇಡ ಅನ್ನೋದಿಲ್ಲ, ಅಮ್ಮ ಅಪ್ಪನೆಲ್ಲ ಅವರೇ ಒಪ್ಪಿಸಿ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸು ಅಷ್ಟೇ ಫುಲ್ ಸಪೋರ್ಟ್. ಅಂದರೆ ಏನು ಆಗೋದಿಲ್ಲ ನಿನ್ನ ಹತ್ರ, ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ, ಆಗ್ತದೆ ಹೋಗು ಅಂತಲೇ ಹೇಳ್ತದೆ. ನೀವು ಎಂತ ಹೇಳಿದ್ರಿ, ಕಲಿತಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಬೈಕ್ ತೊಗೊಂಡೆ ಅಂತ ಹೇಳಿದ್ರಿ. ಫಸ್ಟ್ ಬೈಕ್ ತೊಗೊಂಡ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ನಾನು ಕೊರೋನಾ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಮಾಡಿದ್ದೆ ಜಾಬ್ನ. ಸೊ ಫುಲ್ ಡೇ ಮಾಡ್ತಾ ಇದ್ದೆ ಹಾಸ್ಪಿಟ್ಲಲ್ಲಿ. ನಮ್ಮ ಮನೆ ಹತ್ರ ಒಂದು ಕ್ಲಿನಿಕ್ ಇದೆ, ಹಾಸ್ಪಿಟಲ್ ಅಲ್ಲ, ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕಾಲೇಜ್ ಮುಗಿಸಿ 3:45 ಕಾಲೇಜ್ ಬಿಟ್ಮೇಲೆ 4:30 ಹಾಗೆ ಅಲ್ಲಿಗೆ ಹೋಗಿ 8 o'clock ತನಕ ಕೆಲಸ ಮಾಡ್ತಾ ಇದ್ದೆ. ನಂಗೆ ಎಂತ ಅಂದರೆ ಕಾಲೇಜಿದೆಲ್ಲ ಅಪ್ಪ ಅಮ್ಮ ನೋಡ್ಕೊತಾರೆ, ನಂದು ಬಸ್ ಊಟ ತಿಂಡಿ ಎಲ್ಲ ಅವ್ರು ನೋಡ್ಕೊತಾರೆ. ನಂಗೇನಾದರೂ ಬೇಕಾದರೆ ಅದರಲ್ಲಿ ತಗೊಬೋದಲ್ಲ ಅಂತ ಇತ್ತು. ದೆನ್ ಸ್ಕೂಟಿ ಕೊಡಿಸಿದ್ರು, ಅದನ್ನು ಕೊಟ್ಟು ಡೌನ್ ಪೇಮೆಂಟ್ ಪೇ ಮಾಡಿ ನಾನು ಬೈಕ್ ತಗೊಂಡೆ. EMI ಮೇಲೆ ತಗೊಂಡೆ. ಅದು ಎಕ್ಸ್ಪೀರಿಯನ್ಸ್ ಅಂದರೆ ನಂದು ದುಡ್ಡಲ್ಲಿ ತಗೊಂಡಿದ್ದೆಲ್ಲ ಹೇಳ್ತಾರೆ, ಅಪ್ಪ ಅಮ್ಮ ಕೊಡಿಸಿ ತಗೊಂಡು ತಿರುಗುದಲ್ಲ ಅಂತ. ಅಷ್ಟೊತ್ತಿಗೆ ನಾನು ಹೇಳ್ತಿದ್ದೆ ಅಪ್ಪ ಅಮ್ಮ ಕೊಡಿಸಿದ್ದಲ್ಲ, ನಾನು ಜಾಬ್ ಮಾಡಿ ತಗೊಂಡಿದ್ದು. ಅದು ಎಕ್ಸ್ಪೀರಿಯನ್ಸೇ ಬೇರೆ. ಅಪ್ಪ ಅಮ್ಮ ಕೊಡಿಸಿ ತಗೊಳ್ಳೋದಕ್ಕಿಂತ ನಾವು ಫಸ್ಟ್ ಸ್ಯಾಲ್ರಿಯಲ್ಲಿ ತಗೊಳ್ಳೋದು ಅದು ಬಿಗ್ ಅಲ್ಲ. ಬೈಕ್ ಸಣ್ಣ ಪುಟ್ಟ ಐಟಮ್ ಅಲ್ಲ, ಬೈಕ್ ತಗೊಂಡೆ. ನಂದು ಅದು ಡ್ರೀಮ್ ಬೈಕ್ ಅಂತ ಅಲ್ಲ ಅದು, ಬಟ್ ನನಗೆ ನನ್ನ ಬಜೆಟಲ್ಲಿ ಬರಬೇಕು ಅಂತ ಇದ್ದಿದ್ದು ಬೈಕ್ ಅದು. ಮತ್ತು ಬೆಸ್ಟ್ ನನ್ನ ಬಜೆಟಲ್ಲಿ ಅದು ಫಿಟ್ ಆಯಿತು, ತಗೊಂಡೆ. ಮತ್ತು ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಲಿ ಸಾಧನೆ ಮಾಡಬೇಕಾದ್ರೆ ಅವಮಾನಗಳು ಇದ್ದೇ ಇರ್ತದೆ. ನೀವು ಇಲ್ಲಿಗೆ ಬರುವಾಗ ಹೇಗಿತ್ತು ಜನರ ರಿಯಾಕ್ಷನ್ ಎಲ್ಲ? ಈಗ ಡ್ಯಾನ್ಸು, ಸ್ಪೋರ್ಟ್ಸ್ ಅದೆಲ್ಲ ಮಾಮೂಲಿ ಮಕ್ಳು ಆಡ್ತಾರೆ ಅಂತ ಸುಮ್ಮನಿರ್ತಾರೆ. ಈಗ ಬೈಕು ಸ್ಕೂಟಿ ಬಂದಾಗ, ಸ್ಕೂಟಿ ಹುಡುಗಿಯರಿಗೆ, ಬೈಕ್ ಹುಡುಗರಿಗೆ, ಇದು ಮೇನ್ ಬರ್ತದೆ. ಎಲ್ಲ ಹೇಳ್ತಿದ್ರೆ ಎಂತದ ಎಲ್ಲಾದ್ರೂ ಹೋಗಿ ಬಿದ್ಕೊಂಡು ಬರ್ಲಿಕ್ಕೆ ಎಂತಕ್ಕೆ ಬೇಕು. ಎಷ್ಟು ಪಾಸಿಟಿವ್ ಇತ್ತು ಅಷ್ಟೇ ನೆಗೆಟಿವ್ ಇತ್ತು. ನನಗೆ ಬಂದ ಮೇಲೂ ಅಷ್ಟೇ, ನೀ ಒಬ್ಳೆ ಹೋಗಿದ್ದಲ್ಲ, ನಮಗೆ ಗೊತ್ತು, ನಿಂದ ಹಿಂದೆ ಗಾಡಿ ಇದ್ದಿತ್ತು, ಬ್ಯಾಕಪ್ ಗಾಡಿ ಇರ್ಬೋದು, ಅಂದರೆ ನೀ ಅಲ್ಲಿ ತನಕ ಹೋಗ್ದೇನೆ ಇರ್ಬೋದು, ಇಲ್ಲೇ ಹತ್ರ ಹೋಗಿ ಸುಳ್ಳು ಹೇಳಿ ಬಂದಿರ್ಬೋದು, ತುಂಬ ಹೇಳಿದ್ದಾರೆ. ಬಟ್ ಅದೆಲ್ಲ ಸೈಡಿಗೆ ಹಾಕಿ ಪಾಸಿಟಿವ್ ಮಾತ್ರ ತಗೊಂಡು ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಅದನ್ನೇ ತಗೊಂಡಾಗ ನಾವು ಅಲ್ಲೇ ಹೋಗ್ತೀವಿ. ಮತ್ತು ನೆಕ್ಸ್ಟ್ ಏನು ಮಾಡಲಿಕ್ಕೂ ನಮಗೆ ಮನಸ್ಸಾಗೋದಿಲ್ಲ. ನನಗೆ ಹೇಗೆ ನೆಗೆಟಿವ್ ಬಂದಾಗ ಎಲ್ಲ ಪಾಸಿಟಿವ್ ಪೀಪಲ್ ಅದು ಬಿಡ, ನಾವಿದ್ದೀವಲ್ಲ ಸಪೋರ್ಟಿಗೆ ಅಷ್ಟೇ. ಈಗ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲೇ ಆಗಲಿ ಫ್ಯಾಮಿಲಿಯಲ್ಲೂ ತುಂಬ ಜನ ಹೇಳಿದರು, ಎಂಥದ್ದು ಅದೆಲ್ಲ ಹುಡುಗರು ಮಾಡೋದು, ನಿನ್ಗಾಗೋದಿಲ್ಲ. ಮೇನ್ ಆಗಿ ಅದು ಹೇಳ್ತಿದ್ರು, ಅದು ಹುಡುಗಿಯರಿಗೆ ಅಲ್ಲ ಅಂತ. ಈಗ ಎಲ್ಲಾದ್ರೂ ಅದೇ ಬರುದಲ್ಲ, ಬೈಕ್ ತಗೊಂಡು ಹುಡುಗಿಯರು ಓಡಿಸ್ತಾರಂದ್ರೆ ಮತ್ತೆಂತ ಅಲ್ವಾ, ಎಲ್ಲಾದ್ರೂ ಬಿದ್ಕೊಂಡು ಬರ್ಲಿಕ್ಕೆ, ಹೀಗೆ ಬರ್ತಿತ್ತು. ನೆಗೆಟಿವ್ ಎಲ್ಲ ತೆಗೆದು ಪಾಸಿಟಿವ್ ಮಾತ್ರ ತಗೊಂಡು ನಾನು ಹೋಗಿ ಬಂದ್ಮೇಲೂ ಅಷ್ಟೇ ಪಾಸಿಟಿವ್ ಮಾತ್ರ ತಗೊಂಡಿದ್ದು. ನೀವು ಬೈಕ್ ಜರ್ನಿಯಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದ್ರು. ಏನಪ್ಪ ಅಂದರೆ ಕುಂಬಾಶಿಯಿಂದ ಕಾಶ್ಮೀರಕ್ಕೆ ಹೋಗಿದ್ದೆ. ಆದರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ 25 ಸ್ಟಾರ್ಟ್ ಮಾಡಿದೆ, May 25ಗೆ, June 6ಗೆ ಮುಗಿಸಿದೆ. ಅಂದರೆ ನನಗೆ ಅದು ಇಂಪಾಸಿಬಲ್ ಟೈಪ್ ಐತೆ. ಏನಕ್ಕಂದರೆ 12 ಡೇಸಲ್ಲಿ 6500 ಕಿಲೋಮೀಟರ್ಸ್ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಅಂದರೆ ಅಪ್ ಹೋಗಿ ಬರೋದು, ಡೌನ್ ಬರಬೇಕಾದ್ರೆ ಫ್ಲೈಟಲ್ಲಿ ಬರೋದು, ಟ್ರೈನಲ್ಲಿ ಬರೋದು, ಅಂದರೆ ಎಲ್ಲ ಹಾಗೆ ಮಾಡೋದು. ಬಟ್ ನನಗೆ ಅಪ್ ಆ್ಯಂಡ್ ಡೌನ್ ಎರಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಬರಬೇಕಿತ್ತು. ತುಂಬ ಸ್ಟೇಟ್ ನೋಡಬೇಕಿತ್ತು. ಹೋಗಬೇಕಾದ್ರೆ ಬೇರೆ ರೂಟ್, ಬರಬೇಕಾದ್ರೆ ಬೇರೆ ರೂಟು. ಫುಲ್ ಸ್ಟೇಟ್ ವೈಸೇ ಹೋಗಿದ್ದು ನಾನು. ಅದಾದಮೇಲೆ ಪ್ರಾಬ್ಲಮ್ ಫಸ್ಟಿಗೆ ನಂಗೆ ಅನಿಸ್ತಾಯಿತ್ತು, ಆಗೋದಿಲ್ಲ ನನ್ನ ಹತ್ರ ಮಾಡಲಿಕ್ಕೆ. 15 ಡೇಸ್ ಟೈಮ್ ಕೊಟ್ಟಿದ್ದೆ ನಾನು ಎಲ್ಲರಿಗೂ. 15 ಡೇಸಲ್ಲಿ ನಾನು ಮುಗಿಸ್ತೀನಿ ಹೇಗಾದರೂ ಮಾಡಿ ಅಂತ. ಸ್ಟ್ರೆಚ್ ಹೊಡಿತಿದ್ದೆ, 500 to 600 ಕಿಲೋಮೀಟರ್ ಡೈಲಿ ಹೊಡಿತಿದ್ದೆ. ಅದಕ್ಕೆ ಹೋಗಬೇಕಾದ್ರೆ ಎಲ್ಲ ಭಯ ಇತ್ತು, ಅಯ್ಯೋ ನಂಗೆ ಇನ್ನೂ ಪರ್ಫೆಕ್ಟ್ ಇಲ್ಲ ಗಾಡಿ, ಎಂತ ಮಾಡೋದೇನೋ. ಈಗ ನಮ್ದೆಲ್ಲ ಕರ್ನಾಟಕ ದಾಟೋ ತನಕ, ಮಹಾರಾಷ್ಟ್ರದಲ್ಲೆಲ್ಲ ಹೆವಿ ಟ್ರಾಫಿಕ್, ಹೋಗ್ಲಿಕ್ಕೆ ಆಗೋದೇ ಇಲ್ಲ. 1 hour 2 hour ಅಲ್ಲೇ ವೇಸ್ಟ್ ಆಗ್ತಿತ್ತು. ಸೊ ನಂಗೆ ಅನಿಸ್ತಿತ್ತು, ಇನ್ನಾಗೋದಿಲ್ಲ ನನ್ನ ಹತ್ರ, ಎಂತಕ್ಕೆ ತಗೊಂಡೇನು ಹೀಗೆ. ಕೆಲವು ಸಲ ಸ್ಟಾರ್ಟಿಂಗಲ್ಲಿ ಅನಿಸ್ತಿತ್ತು ಡಿಸಿಷನ್. ಒಂದ್ಸಲ ನಾನು ಕರ್ನಾಟಕ ಪಾಸ್ ಆಗಿ ಮಹಾರಾಷ್ಟ್ರ ಹೋಗಿ ರೂಮ್ ಮಾಡಿದಲ್ಲ, ಅವತ್ತು ನಂಗೆ ಫುಲ್ ಕಾನ್ಫಿಡೆನ್ಸ್ ಬಂತು. ಏನು ಪ್ರಾಬ್ಲಮ್ ಆಗಿಲ್ಲ, ಏನು ಪ್ರಾಬ್ಲಮ್, ಆರಾಮಾಗಿ ಹೋದೆ. ಫುಡ್ ಎಲ್ಲ ಫ್ರೀ ಸಿಕ್ತು, ಎಲ್ಲರೂ ಆರಾಮಾಗಿ ಮಾತಾಡ್ಸಿದ್ರು, ಟ್ರಾಫಿಕ್ ಸಿಗ್ಲಿಲ್ಲ ಅವತ್ತು ಅಷ್ಟಪ್ಪ. ದೆನ್ ಫಸ್ಟ್ ನಾನು ಇನ್ನೂ 100 ಕಿಲೋಮೀಟರ್ ಸಹ ಹೊಡೆದಿರ್ಲಿಲ್ಲ ಗಾಡಿ ತಗೊಂಡ್ಮೇಲೆ, ಅಂದರೆ ಸ್ಟ್ರೆಚ್ ಅಷ್ಟು ಹೊಡೆದಿರ್ಲಿಲ್ಲ. ಸಡನ್ ಆಗಿ 550 ಕಿಲೋಮೀಟರ್ ಒಂದಿನಕ್ಕೆ ಹೊಡೆದೆ ಅಂದರೆ ನನಗೆ ಖುಷಿ ಆಯ್ತಾ, ನೆಕ್ಸ್ಟ್ ನಾನು ಮುಗಿಸ್ತೀನಿ ಅನ್ನೋ ಒಂದು ಧೈರ್ಯ ಬಂತ. ಎಕ್ಸ್ಪೀರಿಯನ್ಸು ಒಂದೊಂದು ಸ್ಟೇಟ್ ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾ ಹೋಗ್ತು. ಅಂದರೆ ಫುಡ್ ಕೊಟ್ಟರು, ನನ್ನ ಗಾಡಿ ಸರಿ ಮಾಡಿಕೊಟ್ರು ಫ್ರೀಗೆ. ಅದಾದಮೇಲೆ ರೂಮ್ಸಿಗೆಲ್ಲ ಅವರೇ ಹೆಲ್ಪ್ ಮಾಡ್ತಿದ್ರು. ಕೆಲವು ಪೀಪಲ್ ಹತ್ರ, ಈಗ ಲೋಕಲ್ ಪೀಪಲ್ ಹತ್ರ ಕೇಳಿದಾಗ ಅವ್ರು ಅಲ್ಲಿಗೆ ಕರ್ಕೊಂಡೋಗ್ಬಿಡ್ತಿದ್ರು, ನೋಡಿ ಈ ರೂಮ್ ಸೇಫ್ ಇದೆ ಹುಡುಗಿಯರಿಗೆ ಅಂತ. ಮಾರ್ನಿಂಗ್ 4 o'clock ಎದ್ದು ಲಗೇಜ್ ಎಲ್ಲ ಗಾಡಿಗೆ ಹಾಕಿ ಹೋಗ್ತಿದ್ದಲ್ಲ,
ಈವ್ನಿಂಗ್ ನಂಗಿದ್ದು 6 ಒಳಗೆ ಮುಗಿಸ್ಬೇಕು. ನಾನು ಹುಡುಗಿ ಅಷ್ಟು ಲೇಟಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, 8, 9 ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಬಟ್ ರಾಜಸ್ಥಾನ ಸ್ವಲ್ಪ ಲಾಂಗ್ ರೋಡ್ ಅದು. ಸೊ ಅವತ್ತೊಂದಿನ 8 ಆಗಿತ್ತು. ಅದಾದ್ಮೇಲೆ ಅಲ್ಲಿ ಲೋಕಲ್ಲೇ ಅವರು ನಂಗೆ ಹುಡುಕಿ ಕೊಟ್ರು ರೂಮು. ಎಕ್ಸ್ಪೀರಿಯನ್ಸ್ ಅದು ಅಂದ್ರೆ ನಾವು ಅನುಭವಿಸಿರ್ತೇವಲ್ಲ, ಅದು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಆಗಿತ್ತು. ನೆಕ್ಸ್ಟ್ ಎಂತ ಮಾಡ್ಲಿಕ್ಕೂ ನಂಗೆ ಅದೊಂಥರ ಮೋಟಿವೇಶನ್ ಟೈಪ್ ಆಯ್ತು, ನಾನು ಮಾಡ್ತೇನೆ. ಮತ್ತೆ ಎಲ್ಲೂ ಪ್ರಾಬ್ಲಮ್ ಅಂದ್ರೆ ಈಗ ಪೀಪಲ್ ಬಂದು ಏನಾದ್ರು ಕೇಳೋದು ಅಥವಾ ಫಾಲೋ ಮಾಡ್ಕೊಂಡು ಬರೋದು ಎಲ್ಲೂ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಗಾಡಿ ಆಫ್ ಆಗಿಲ್ಲ, ಅದೇ ಮೇನ್ ಪ್ರಾಬ್ಲಮ್ ಇದ್ದಿದ್ದು. ಹೊಸ ಗಾಡಿ, ಇನ್ನು ಫಸ್ಟ್ ಸರ್ವಿಸ್ ಆಗಿದ್ದು. ನಾನು ಹೆಂಗ್ ಹೋಗ್ಲಿ ಅಂದ್ರೆ ಸೀಸ್ ಆದ್ರೆ ಗಾಡಿ ಆಮೇಲೆ ಆಗುದಿಲ್ಲ, ಓಡಿಸ್ಲಿಕ್ಕೆ ಆಗುದಿಲ್ಲ ಅಂತ. ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಹೋಗ್ತಾ ಬರ್ತಾ ಎರಡು ಚೆನ್ನಾಗಿತ್ತು. ಆಮೇಲೆ ನಾನು ಜಾಸ್ತಿ ಪಬ್ಲಿಕ್ ಮಾಡಿರಲಿಲ್ಲ ಹೋಗ್ತೀನಿ ಅಂತ, ಬೇಡ ಮತ್ತೆ ಸುಮ್ಮನೆ ಎಲ್ಲ ಹೇಳ್ತಿದ್ರು ನಂಬರ್ ಪ್ಲೇಟ್ ನೋಡ್ಕೊಂಡು ಫಾಲೋ ಎಲ್ಲ ಮಾಡ್ತಾರೆ ಅಂತ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿಲ್ಲ. ಅದಾದ್ಮೇಲೆ 3-4 ದಿನಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಹೋಗಿದ್ದೀನಿ ಅಂತ. ಅಲ್ಲಿ ಅದೇ ಎಲ್ಲ ಜನರು ಒಳ್ಳೆ ರೀತಿಯಿಂದ ಇದ್ರು. ನಂಗೆ ಅರ್ಥ ಆಯ್ತು ನಾನು ಅವ್ರ ಜೊತೆ ಹೇಗಿರ್ತೀನೋ ಅವ್ರು ನನ್ನ ಜೊತೆ ಹಾಗೆ ಬಿಹೇವ್ ಮಾಡ್ತಾರೆ ಅಂತ. ಕರ್ನಾಟಕ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆನೂ ನಮ್ಮ ಥರನೇ ಪೀಪಲ್ ಇದ್ರು. ಪ್ರಾಬ್ಲಮ್ ಇಲ್ಲ, ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ, ಮತ್ತೇನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಫುಡ್ಡಿಗೆ ಒಂಚೂರು ಪ್ರಾಬ್ಲಮ್ ಆಗಿತ್ತು ನಂಗೆ. ಎಲ್ಲ ಕಡೆ ನಮ್ದು ರೈಸ್ ಐಟಮು, ಅಲ್ಲಿ ಬರೀ ರೊಟ್ಟಿ ಪನ್ನೀರು ಅದೇ ದಾಲಲ್ಲೇ ಇರ್ಬೇಕಂತ. ನಂಗೆ ಮೇನ್ ಪ್ರಾಬ್ಲಮ್ ಆಗಿದ್ದು ಫುಡ್ ಇದೆ. ದೆನ್ ನಾನು ಇದೆ ಫ್ರೂಟ್ಸ್ ಜ್ಯೂಸಸ್ ಎಲ್ಲ ಕುಡ್ಕೊಂಡು ಇದ್ದೆ. ನೀವು ಡೆಸ್ಟಿನಿ ರೀಚ್ ಆಗಿ ವಾಪಸ್ ಊರಿಗೆ ಬಂದಾಗ ರಿಯಾಕ್ಷನ್ ಅಂದ್ರೆ ಫಸ್ಟಿಗೆ ಎಂತ ಮಾಡಿದೆ ಅಂದ್ರೆ ನಾಸಿಕಿಂದ ಡೈರೆಕ್ಟ್ ಆಗಿ ಅಂಕೋಲಕ್ಕೆ ಬಂದೆ. ಅಂಕೋಲದಲ್ಲಿ ನನ್ನ ಫ್ರೆಂಡ್ ಚಿಕ್ಕಮ್ಮನ ಮನೇಲಿ ಇದ್ದೆ. ಎಂತ ಮತ್ತೆ ರೂಮ್ ಮಾಡುದು, ನಮ್ಮವರೇ ಇದ್ದಾರೆ ಅಂತ ಹೇಳಿದ್ರು ಅವರು. ನಂಗೆ ಅನ್ಎಕ್ಸ್ಪೆಕ್ಟೆಡ್, ನಾನು ಅವತ್ತು ಮಾತ್ರ ಎಕ್ಸ್ಪೆಕ್ಟೇ ಮಾಡಿಲ್ಲ. ಬಟ್ ನೈಟ್ 11 ಆಗಿತ್ತು, ಅದು ಫುಲ್ ಘಾಟ್ ಇದ್ದಿತ್ತು, ಯಲ್ಲಾಪುರ ಮೇಲೆ ಹೋಗಿದ್ದೆ. ನೈಟ್ 11 ತನಕ ಕಾದು ಅವ್ರು ನಂಗೆ ಸನ್ಮಾನ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಎಲ್ಲಾದ್ರು ಅಲ್ಲಿನವ್ರು ಎಲ್ಲರೂ ಬಂದಿದ್ರು. ನಂಗೆ ಅಂಕೋಲ ಹೊಸ್ತು, ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿಗೆ. ಬಟ್ ನಮ್ದೇ ಸೈಡ್, ಅದು ಉತ್ತರ ಕನ್ನಡ ಸೈಡೇ ಬರ್ತದೆ. ಸೊ ಅವ್ರಿಗೆ ಅದು ಗೊತ್ತಾಗಿತ್ತು ನಮ್ಮೂರು ಹುಡುಗಿ ಅಂತ. ಆಮೇಲೆ 11 ತನಕ ಎಲ್ಲರೂ ಒಂದು 10-15 ಜನ ನಿಂತಿದ್ರು. ಬಂದ್ಮೇಲೆ ನಾನು ಹೋಗಿ ನೋಡ್ತೇನೆ, ನಂಗೆ ಎಕ್ಸ್ಪೆಕ್ಟ್ ಇರಲಿಲ್ಲ. ಅಂದ್ರೆ ನಾನು ಸೀದಾ ಹೋಗುದು, ಇವ್ರ ಮನೇಲಿ ರೆಸ್ಟ್ ಮಾಡೋದು, ನೆಕ್ಸ್ಟ್ ದಿನ ಹೋಗುದಂತ. ಇವ್ರು ಸನ್ಮಾನ ಮಾಡಿ ನಂಗೆ ಆಮೇಲೆ ಅಮೌಂಟ್ ಕೊಟ್ಟರು, ನೀವು ನೆಕ್ಸ್ಟ್ ಏನಕ್ಕಾದ್ರೂ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ. ಎಲ್ಲರೂ ಬಂದು ಮಾತಾಡ್ಸಿದ್ರು, ಸೆಲ್ಫಿ ಅದು ಇದು. ಫಸ್ಟ್ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ನಂಗೆ ಬೆಸ್ಟ್ ಆಯಿತು. ಅಂದರೆ ನೆಕ್ಸ್ಟ್ ಇನ್ನೇನು ಕುಂಬಾಶಿಗೆ ಬಂದಮೇಲೆ ಇನ್ಯಾವ ಥರ ಇರುತ್ತೋ ರಿಯಾಕ್ಷನ್. ಅದಾದಮೇಲೆ ಕುಂಬಾಶಿಗೆ ಬಂದೆ. ಕುಂಬಾಶಿಗಿಂತ ಬೈಂದೂರು ಹಿಂದೆ ನಮ್ಮದು ಜಾಗರಣ ವೇದಿಕೆ ಅವರೆಲ್ಲ ಇರ್ತಾರಲ್ಲ, ಅವರು ನನಗೆ ಅವ್ರದ್ದು ನಮ್ಮದು ಬಜರಂಗ ದಳ ಶಾಲೆ ಹಾಕಿ ಅವರೆಲ್ಲ ಅಲ್ಲಿ ಅದು ಅನ್ಎಕ್ಸ್ಪೆಕ್ಟೆಡ್ ಬಂದು ಹೂವೆಲ್ಲ ಕೊಟ್ಟು ಅಲ್ಲಿಂದ ಕಳಿಸಿಕೊಟ್ರು. ಅದಾದಮೇಲೆ ಕುಂಬಾಶಿ ಗ್ರಾಮ ಪಂಚಾಯತಿಯಲ್ಲಿ ಸನ್ಮಾನ ಮಾಡಿದ್ರು. ಅದಾದಮೇಲೆ ನಾವುಂದದಲ್ಲಿ, ಅದಾದಮೇಲೆ ಮೊನ್ನೆ ಕಟ್ಪಾಡಿಯಲ್ಲೂ ಸನ್ಮಾನ ಮಾಡಿದ್ರು. ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ನಾನು ಮಾಡಿದ ಅಚೀವ್ಮೆಂಟಿಗೆ ಅವರು ರಿಟರ್ನ್ ಆಗಿ ನನಗೆ ಗಿಫ್ಟ್ ಕೊಟ್ಟಿದ್ರು. ನೀವು ಹೀಗೆ ಬೈಕ್ ಜರ್ನಿಯಲ್ಲಿ ನಿಮಗೆ ಮೇನ್ ಸಪೋರ್ಟ್ ಸಿಸ್ಟಮ್ ಯಾರು? ಬೈಕ್ ಜರ್ನಿಯಲ್ಲಿ ಅಂದರೆ ನಾನು ಯಾರದ್ದು ಹೆಲ್ಪ್ ತಗೊಂಡು ಹೋಗಬಾರ್ದು ಅಂತಲೇ ಇದ್ದಿದ್ದು ನನಗೆ. ಸೊ ನಾನು ರೂಟು ಮ್ಯಾಪು ನಂಗೆ ಕೆಲವರೆಲ್ಲ ಸಜೆಸ್ಟ್ ಮಾಡಿದ್ರು ಹೀಗೆ ಹೋಗ್ಬೋದು ಅಂತ. ಬಟ್ ಪ್ರಾಪರ್ ಹಾಕಿದ್ದು ನಾನೇ ಕೂತ್ಕೊಂಡು ಹೀಗೆ ಹೋಗ್ಬೋದು ಅಂತ. ಜಾಸ್ತಿ ಹೆಲ್ಪ್ ತಗೊಂಡು ಹೋದ್ರು ಅದು ಯೂಸ್ ಇರೋದಿಲ್ಲ. ಮತ್ತು ಗಾಡಿಗೆ ಒಂದು ಸ್ವಲ್ಪ ಹಾಕ್ಲಿಕ್ಕೆಲ್ಲ ಫ್ರೆಂಡ್ಸ್ ಈಗ ಇರ್ತಾರಲ್ಲ, ಮನೆ ಹತ್ರದ್ದೆಲ್ಲ ಇರ್ತಾರೆ, ಮತ್ತು ಕ್ಲಾಸ್ಮೇಟ್ ಎಲ್ಲ ಇರ್ತಾರೆ. ಹುಡುಗರಿಗೆ ಜಾಸ್ತಿ ನಾಲೆಜ್ ಇರ್ತದೆ, ಗಾಡಿ ಏನಾದರೂ ಏನು ಮಾಡ್ಬೋದು ಪ್ರಾಬ್ಲಮ್ ಆದರೆ. ಸೊ ಗಾಡಿ ಈಗ ಚೈನ್ ಲೂಸ್ ಅದರಲ್ಲಿ ಎಂತ ಮಾಡಬೇಕು, ಆಮೇಲೆ ಡ್ರೈ ಆಗ್ತದೆ ಚೈನ್, ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದು. ಇಂತಿಂಥ ಐಟಮ್ಸ್ ತಗೊಂಡು ಕ್ಯಾರಿ ಮಾಡಿ ಹೋಗು, ನಿಂಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಸೊ ಮೇಯ್ನಾಗಿ ನನ್ನ ಫ್ಯಾಮಿಲಿನೇ ಸಪೋರ್ಟ್ ಸಿಸ್ಟಮ್ ಎಲ್ಲದಕ್ಕೂ. ಕಾಲ್ ಮಾಡಿ ಕೇಳ್ತಿದ್ರು, ಅವ್ರು ಬಿಟ್ಟಿಲ್ಲ ಅಂದರೆ ನಾನು ಹೋಗ್ತಾನೆ ಇರಲಿಲ್ಲ. ಅವರೇ ಸಪೋರ್ಟ್ ಮಾಡಿದ್ದು, ಹೋಗು ನಿನ್ನ ಹತ್ರ ಆಗ್ತದೆ ಅಂತ ಫಸ್ಟ್ ಹೇಳಿದೆ ನನ್ನ ಅಕ್ಕ ಮತ್ತು ಅಮ್ಮ. ಮತ್ತು ನಾನು ಸಪೋರ್ಟ್ ಫ್ರೆಂಡ್ಸ್ ಎಲ್ಲ ಮಾಡಿದ್ರು. ಬಂದಮೇಲೆ ಎಲ್ಲರದ್ದು ಇದಿತ್ತು. ಬಟ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೇಯ್ನ್. ಅವರು ನನಗೆ ಎಲ್ಲ ಅಂದರೆ ಬಂದು ಹೆಲ್ಪ್ ಮಾಡಿದ್ದು ಅವರು. ಜಸ್ಟ್ ಕಂಗ್ರ್ಯಾಚುಲೇಷನ್ ಎಲ್ಲ ತುಂಬ ಜನ, ಆಲ್ ದ ಬೆಸ್ಟ್ ಎಲ್ಲ ತುಂಬ ಜನ ಹೇಳಿದರು. ನಿಮ್ಮ ಇನ್ಸ್ಪಿರೇಷನ್ ಯಾರು? ಹೀಗೆ ನಾನು ಈ ಡೆಸ್ಟಿನಿ ಮಾಡಲೇಬೇಕು, ಇವರ ಹಾಗೆ ಆಗಬೇಕಂತ ಯಾರ ನೋಡಿ ಆಸೆ ಪಟ್ರಿ? ಇದು ನಂದು ಅಂತಂದರೆ ನಂಗೆ ಕುಂದಾಪುರದ್ದು ಫಸ್ಟ್ ಗರ್ಲ್ ಆಗಬೇಕಿತ್ತು. ನಾನು ಹೋಗಿ ಬಂದು ಮಾಡಿದ್ದು ಕುಂದಾಪುರದ ಹುಡುಗಿ ಅಂತ ಫಸ್ಟ್ ಆಗಬೇಕಿತ್ತ. ಸೊ ನಾನು ನಮ್ಮ ಜಿಲ್ಲೆಯಲ್ಲೇ ಫಸ್ಟ್, ಉಡುಪಿಯಲ್ಲೇ ಫಸ್ಟ್ ನಾನು. ಸೊ ನನಗೆ ಅನಿಸ್ತಾಯಿತ್ತು ಇದು ನಾನೇ ಮಾಡಬೇಕಂತ. ಬಟ್ ಅವಳು ನೋಡಿದ್ದೆ, ರಾಣೆಬೆನ್ನೂರು ಅವಳನ್ನು. ಬಟ್ ನಂಗೆ ಇದು ನಾನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅಷ್ಟು ಹೊರಗಿನವ್ರನ್ನ ನೋಡ್ತಾ ಇದ್ದೆ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅವರೆಲ್ಲ ನನಗಿಂತ ದೊಡ್ಡವರಿದ್ದರು, ಅವರೆಲ್ಲ ಜಸ್ಟ್ ರೈಡಿಂಗ್ ಮಾಡ್ತಿದ್ರು, ಅಚೀವ್ಮೆಂಟ್ ಯಾರು ಮಾಡಿದ್ದು ನೋಡಲಿಲ್ಲ. ಇವಳನ್ನ ಫಸ್ಟ್ ನೋಡಿದ್ದೆ. ಇವಳು ಥರನೇ ಆಗಬೇಕಿಂತ ಇವಳಕ್ಕಿಂತ ಮುಂಚೆ ಮುಗಿಸ್ಬೇಕು, ಇವಳಕ್ಕಿಂತ ಏನಾದರೂ ಇನ್ನೂ ಎಕ್ಸ್ಟ್ರಾ ಅಚೀವ್ ಮಾಡ್ಬೇಕಂತ ಇತ್ತು. ಅವಳ ಥರನೇ ಆದರೆ ನಾನು ಅಂದರೆ ಕಾಪಿ ಮಾಡಿ ಹೋದ್ಲು ಆ ಟೈಪ್ ಆಗ್ತದಂತ. ಅವಳು 20 ಡೇಸಲ್ಲಿ ಮುಗಿಸಿದ್ಲು, ನಾನು 12 ಡೇಸಲ್ಲಿ ಮುಗಿಸಿದೆ. ಅಂದರೆ ಇನ್ನೂ ಸ್ವಲ್ಪ ಡಿಫ್ರೆನ್ಸ್ ಆಯ್ತಲ್ಲ, ರೂಟ್ ಸೇಮ್, ದೆನ್ ಕಿಲೋಮೀಟರ್ ಸೇಮ್, ಬಟ್ ನಾನು ಬೇಗ ಮುಗಿಸಿದೆ, ಗಾಡಿ ಚೇಂಜ್ ಅಷ್ಟೇ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡಲಿಕ್ಕಿದೆ, ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಾಕ್ಷಾ ಹೆಗ್ಡೆ ಅವರು ಅವರ ರೈಡಿಂಗ್ ಜರ್ನಿ ಬಗ್ಗೆ ಹೇಳ್ತಾ ಇದ್ರು, ಅವರನ್ನು ಮಾತಾಡಿಸೋಣ. ಸಾಕ್ಷಾ ಹೆಗ್ಡೆ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ನಿಮ್ಮ ಇನ್ಸ್ಪಿರೇಷನ್ ಆದ ವ್ಯಕ್ತಿಗಿಂತ ನಾನು ಸ್ವಲ್ಪ ಇನ್ನಷ್ಟು ಜಾಸ್ತಿ ಸಾಧನೆ ಮಾಡಿದ್ದೇನೆ ಅಂತ. ಆ ಸಾಧನೆ ರೀಚ್ ಆಗಿ ಬರುವಾಗ ನಿಮ್ಮ ಮನಸ್ಸಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಹೋಗಲಿಕ್ಕೆ 15 ಡೇಸ್ ಅಂತ ಹೇಳಿದ್ದಲ್ಲ, ಅವಳು 20 ಡೇಸ್. ಸೊ 15 ಡೇಸ್ ನಾನು ಕೊಟ್ಟಿದ್ದಕ್ಕಿಂತ ನಾನೇ ಬೇಗ ಮುಗಿಸಿದ್ದೆ, ಅಂದರೆ 12 ಡೇಸಲ್ಲೇ ಮುಗಿಸಿದ್ದಲ್ಲ. ಸೊ ಬಂದಮೇಲೆ 12 ಡೇಸ್ ಆಗಿತ್ತು. ಸೊ ಅದು ಎಕ್ಸ್ಪೀರಿಯನ್ಸ್ ಚೇಂಜ್ ಇತ್ತು. ನಾನು ಅಂದರೆ ಅವಳಿಗೆ ಮೆಸೇಜ್ ಎಲ್ಲ ಹಾಕ್ತಾ ಇದ್ದೆ, ನಾನು ಹೋಗ್ಬೇಕಂತಿದ್ದೀನಿ. ಅವಳು ನನಗೆ ಅಂದರೆ ಏನು ನೆಗೆಟಿವ್ ಹೇಳಿಲ್ಲ, ನೀನು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಲು. ಸೊ ಅವಳಕ್ಕಿಂತ ಜಾಸ್ತಿ ಬೇಗ ಮುಗಿಸಿ ಖುಷಿನೂ ಆಯಿತು, ಹಾಗೆಂತ ಬೇಜಾರಿಲ್ಲ. ಅಂದರೆ ಅವಳು ಮಾಡಿದಲ್ಲೇ ನಾನು ಮಾಡಿದ್ದೀನಿ. ಬೈಕ್ ಚೇಂಜ್, ಡೆಸ್ಟಿನೇಷನ್ ಎಲ್ಲ ಸೇಮ್ ಇತ್ತು. ಅದು ಏನೋ ಒಂಥರ ಏನು ಅಚೀವ್ ಮಾಡ್ಬೇಕಂತ ಎಣಿಸಿದ್ನೋ ಅದು ಮಾತ್ರ ಆಯ್ತಲ್ಲ. ನಮ್ಮದು ಉಡುಪಿ ಜಿಲ್ಲೆಯಿಂದ ಫಸ್ಟ್ ಅಂತ ಖುಷಿ ಆಯ್ತು. ಅದೊಂದು ನೀವು ಫಸ್ಟ್ ಬೈಕ್ ತೊಗೊಂಡಿರಲ್ಲ, ಯಾವ ಬೈಕ್ ತೊಗೊಂಡ್ರಿ? ಫಸ್ಟ್ ನಂದು ಅರ್ನಿಂಗ್ಸ್ ಅಲ್ಲಿ ತಗೊಂಡಿದ್ದು ಬೈಕ್ ಪಲ್ಸರ್ NS 125cc ತಗೊಂಡಿದ್ದೆ. ಅಂದ್ರೆ ನಂಗೆ ಬಜೆಟ್ ಅಲ್ಲಿ ಬರ್ಬೇಕಿತ್ತು. ನಾನು ಇಂತಿಷ್ಟು ಅಂದ್ರೆ ನಾನು ತಗೊಳ್ತಿರೋದು, ಅದಕ್ಕಿಂತ ಮೇಲೆ ಹೋದ್ರೆ ಆಮೇಲೆ ತೀರ್ಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾನು ಪಲ್ಸರ್ ಹೋಗಿ ನೋಡಿದ್ದೆ. ಅಂದ್ರೆ ಫಸ್ಟ್ ಟೈಮ್ ನೋಡಿದ್ ಬೈಕ್ ನಾನದು. ಅಂದ್ರೆ ತಗೊಳ್ಬೇಕಾದ್ರೆ ನಾನು ನೋಡಿದ್ದ ಬೈಕ್ನ. ಮತ್ತೆ ತುಂಬಾ ಹೇಳಿದ್ದೆ, ಇದು ತಗೊಳ್ಳೋದು ನೋಡಿದ್ದೆ, ಬಟ್ ಯಾವುದು ಆಗಿಲ್ಲ. ಲಾಸ್ಟಿಗೆ ಅದೇ ಹೋಗಿ ಆರ್ಡರ್ ಕೊಟ್ಟು ಅದೇ ತಗೊಂಡ್ಬಂದೆ, ಪಲ್ಸರ್ NS ಅಂತ. ಫಸ್ಟ್ ಬೈಕ್ ನೀವು ತಗೊಂಡಂತಹ ಅದು ನಿಮ್ಮ ಸ್ವಂತ ಅಂತ ಬಂದಾಗ ಅದನ್ನು ರೈಡ್ ಮಾಡುವ ಎಕ್ಸ್ಪೀರಿಯನ್ಸೇ ತುಂಬಾ ಚಂದ. ಹೇಗಿತ್ತು ಅದೇ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಈ ಸಾಧನೆಗಿಂತ ಫಸ್ಟ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಸಡನ್ ಆಗಿ ಸ್ಕೂಟಿಯಿಂದ ಬೈಕ್ ತಕೊಂಡೆ. ಅಂದ್ರೆ ಸ್ಕೂಟಿ ಮೇಲೆ ಇಷ್ಟ ಇತ್ತು, ಅದನ್ನ ಕೊಟ್ಟು ಬೈಕ್ ತಕೊಂಡೆ. ಒಂದ್ಸಲ ಅನಿಸ್ತಾ ಇತ್ತು, ಅಯ್ಯೋ ತಪ್ಪು ಮಾಡಿದ್, ನೀನು ಸ್ಕೂಟಿನೇ ಇರ್ಬೇಕಿತ್ತು, ಇನ್ ಕಾಲೇಜಿಗೆ ಹೇಗೆ ಹೋಗೋದು, ಎಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕಂದ್ರೆ ಎಲ್ಲರೂ ಒಂಥರ ನೋಡ್ತಾರೆ, ಬೈಕ್ ಗರ್ಲ್ ಓಡಿಸಿದಾಳೆ ಈ ತರ ನೋಡ್ತಾರೆ. ಸೊ ಅದಕ್ಕೊಂದ್ ಸ್ವಲ್ಪ ಹೆಸಿಟೇಷನ್ ಆಗ್ತಾ ಇತ್ತು, ಬೇಡವೇನೋ ಅಂತ. ತಕೊಂಡ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡಿ ಟೆಂಪಲಿಗೆ ತಗೊಂಡು ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ, ನನ್ನ ಬೈಕ್ ಅಂತ ಅನಿಸ್ತಾ ಇತ್ತು. ಆದ್ರೂ ಒಂಥರ ಭಯ, ಏನಾದರೂ ಆದರೆ ಹೊಸ ಬೈಕು, ನಂಗೆ ಇನ್ನೂ ಪರ್ಫೆಕ್ಟ್ ರೈಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಭಯ ಆಗ್ತಿತ್ತು. ಕ್ಲಚಿಂಗ್, ಗೇರಿಂಗ್ ಚೇಂಜ್ ಮಾಡೋದು, ಎಂತ ಮಾಡೋದು ಮುಂದೆ ಅಂತ. ದೆನ್ ತಕೊಂಡು ಒಂದೆರಡು ದಿನ ಎಲ್ಲ ಫ್ರೆಂಡ್ಸ್ ಹೇಳಿದ್ರಿ, ಎಂತದ 1000 ಮಾತಾಡ್ತಾರೆ, ನೀನು ತಕೊಂಡು ಹೋಗು ಅಂತ. ತಕೊಂಡು ಹೋದ್ಮೇಲೆ ನಂಗೆ ಗೊತ್ತಾಯ್ತು, ಅಂದರೆ ಹಾಗೆ ಅಂತ ಇಲ್ಲ, ಏನೋ ಒಂಥರ ರೆಸ್ಪೆಕ್ಟ್. ನೀನು ಓಡಿಸಿದ್ಯಾ ಬೈಕ್, ತುಂಬ ಸ್ಟ್ರಾಂಗ್ ಮಾರತಿ, ಆ ಥರ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಿತ್ತು. ಸ್ಕೂಟಿಯಿಂದ ಸಡನ್ ಆಗಿ ಬೈಕಿಗೆ ಬಂದೆ. ತಪ್ಪು ಮಾಡ್ದೇನೋ ಅನಿಸ್ತು, ಬಟ್ ಇಲ್ಲ, ಕರೆಕ್ಟ್ ಮಾಡಿದೆ ಅಂತ ಅನಿಸ್ತು. ಆಮೇಲೆ ನೀವು ಯಾವ ಬೈಕ್ ಅಂತ ತುಂಬ ಇಷ್ಟಪಡ್ತೀರಾ? ನೆಕ್ಸ್ಟ್ ಯಾವುದು ಇದ್ದು ಬೈಕ್ ನಾನು ತಗೊಳ್ಳೇಬೇಕಂತ ಒಂದು ಆಸೆಯಲ್ಲಿ ಇದ್ದೀನಿ? ನಾನು ಅಂದರೆ ಈಗ ಸಡನ್ ಆಗಿ ಬೇರೆ ಬೈಕಲ್ಲಿ ಅಷ್ಟು ಥಿಂಕ್ ಇಲ್ಲ. ನೆಕ್ಸ್ಟ್ ಮುಂದೆ ನಾನು ಜಾಬ್ ಹಿಡ್ದು ನಂದಿದು ರೈಡಿಂಗ್ ಕೆರಿಯರ್ ಸಕ್ಸಸ್ಫುಲ್ಲಿ ಆದರೆ ಒಂದು ಸೂಪರ್ ಬೈಕ್ ತೆಗಿಬೇಕಂತ ಇದ್ದೆ, Z900 ಅಂತ. ಅದು ತೆಗೆದ್ರೆ ಓಕೆ, ಅದೇ ನಂದು ಫೈನಲ್ ಬೈಕ್. ಅಂದರೆ ತೆಗಿಬೇಕಂತ ಇರೋದು ಅದೇ, ಮೇನ್ ಬೈಕ್ ತೆಗಿಬೇಕಂತ ಇರೋದು ಅದೇ. ರೈಡಿಂಗ್ ಮತ್ತು ಎಜುಕೇಷನ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ರೈಡಿಂಗ್ ಸ್ಟಾರ್ಟ್ ಆಗಿದೆ ಈಗ ಅಲ್ಲ. ಅಂದ್ರೆ ಸ್ಕೂಟಿ ತಕೊಂಡಿರ್ಬೇಕಾದ್ರೆ ಕಾಲೇಜಿಗೆ ಆರಾಮಾಗಿ ಹೋಗಿ ಬರ್ತಿದ್ದೆ, ಪ್ರಾಬ್ಲಮ್ ಇರಲಿಲ್ಲ. ರೈಡಿಂಗ್ ಸ್ಟಾರ್ಟ್ ಆಗಿದ್ದೆ ನಾನು ನಂದು ಬೈಕ್ ತಕೊಂಡ್ಮೇಲೆ. ರೈಡಿಂಗ್ ಕ್ರೇಜ್ ಬಂದಿದ್ದೆ ನಂಗೆ. ಅದು ಅಂದ್ರೆ ರೈಡಿಂಗ್ ಅಂದ್ರೆ ಎಂತ ಅಂತ ಎಣಿಸ್ತಿದೀವಿ ಮೊದಲು, ಬೈಕ್ ತಕೊಂಡು ಆಚೆ ತಿರುಗುದು, ಸೌಂಡ್ ಮಾಡುದು ಅದಂತ. ಬಟ್ ಯಾವಾಗ ನಾನು ನನ್ನ ಬೈಕ್ ತಕೊಂಡು ಒಂದ್ಸಲ ಪ್ರಾಪರ್ ರೈಡಿಗೆ ಹೋದ್ವು, ಅವಾಗ ಅರ್ಥ ಆಯ್ತು, ಪ್ಲೇಸ್ ನೋಡುದು, ಆ ರೈಡ್ ಮಾಡ್ಕೊಂಡು ಹೋಗುದು, ಮಾರ್ನಿಂಗ್ ಬೇಗ ಹೊರಟು ಆ ವ್ಯೂ ಎಲ್ಲ ನೋಡುದು, ಅದೇ ಬೇರೆ ತರ. ಬೈಕ್ ತಕೊಂಡು ಸುಮ್ಮನೆ ಆಚೆ ಹೋಗುದು, ರೈಡಿಂಗ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನಾವು ರೈಡಿಂಗ್ ಗೇರ್ಸ್ ಹಾಕ್ತೇವೆ, ಹೆಲ್ಮೆಟ್ ಹಾಕ್ತೇವೆ, ಎಲ್ಲ ಪ್ರಾಪರ್ ನಮ್ದು ಸೇಫ್ಟಿ ನಾವು ನೋಡ್ಕೊಂಡು ಹೋಗ್ತೇವೆ. ಸೊ ರೈಡಿಂಗ್ ಏನೋ ಒಂಥರ. ಬಟ್ ನಾನು ಎಜುಕೇಶನ್ ಮೇಂಟೈನ್ ಮಾಡ್ತಾ ಇದ್ದೆ, ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನಂಗೆ ಎಜುಕೇಶನ್ ಅಲ್ಲಿ. ಎಲ್ಲದು ಎಷ್ಟು ನಾನು ಹೆಂಗೆ ಎಣಿಸಿದ್ನೋ ಅಷ್ಟೇ, ಮಾರ್ಕ್ ಎಲ್ಲ ಬರ್ತಾ ಇತ್ತು, ಎಲ್ಲೂ ಫೇಲ್ ಆಗುದು ಅಥವಾ ಹಾಗೆಲ್ಲ ಎಂತ ಪ್ರಾಬ್ಲಮ್ ಆಗಿಲ್ಲ. ಈಗನು ಮ್ಯಾನೇಜ್ ಮಾಡ್ತೀನಿ. ಅಂದ್ರೆ ಸ್ಟಾರ್ಟ್ ಆಗಿದೆ ಈಗ ಈ ಫೈನಲ್ ಇಯರ್ ಅಲ್ಲಿ ನಂಗೆ ರೈಡಿಂಗ್ ಜಾಸ್ತಿ ಇದಾಗಿತ್ತು. ಸೊ ನಂದು ಎಜುಕೇಶನ್ಗೆ ಯಾವುದೇ ಎಫೆಕ್ಟ್ ಆಗುದಿಲ್ಲ ಇದರಿಂದ. ಕಾಲೇಜಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ನೀವು ಈ ರೈಡಿಂಗ್ಗೆ ಹೋಗ್ತೀರಿ, 12 ಡೇಸ್ ಲೀವ್ ಬೇಕಾಗ್ತದೆ, ನಾನು ಹೇಗೆ ಸಪೋರ್ಟ್ ಮಾಡ್ತೀನಿ? ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಿಲ್ಲ ಫಸ್ಟ್ ಹೋಗ್ಬೇಕಾದ್ರೆ. ಅಂದ್ರೆ ಅವರು ಆಮೇಲೆ ಆಚೆ ಹೋಗಿ ಈಚೆ ಹೋಗು ಅಂತ ಹೇಳಿ ತಿರ್ಸ್ತಾರೇನೋ ಅಂತ ಭಯದಿಂದ. ಬಟ್ ಹೋಗಿ ಬಂದ್ಮೇಲೆ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿದ್ರು, ಆಮೇಲೆ ಸಪೋರ್ಟ್ ಮಾಡಿದ್ರು, ಆಮೇಲೆ ಅಟೆಂಡೆನ್ಸ್ ಕೊಡ್ತೀವಿ ಅಂತಾನೆ ಹೇಳಿದ್ರು, ಪ್ರಾಬ್ಲಮ್ ಮಾಡೋದಿಲ್ಲ ಅಂತ. ಸೊ ಇವತ್ತು ಬರ್ಬೇಕಾದ್ರೂ ನಂಗೆ ಇಂಟರ್ವ್ಯೂ ಇದೆ ಅಂತ ಹೇಳಿ ಬಂದಾಗ ಅವ್ರು ಸಪೋರ್ಟ್ ಮಾಡಿದ್ರು, ಹೋಗ್ಬಾ, ಆಲ್ ದ ಬೆಸ್ಟ್ ಅಂತೆಲ್ಲ. ಸೊ ಕಾಲೇಜಿಂದ ಆ ಲೆವೆಲಿಗೆ ಸಪೋರ್ಟ್ ಇಲ್ದಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹೋಗುದು ಫಸ್ಟಿಗೆ. ಸೊ ಗೊತ್ತಿದ್ದಿದ್ರೆ ಅವ್ರು ಏನು ಮಾಡ್ತಿದ್ರು ನಂಗೂ ಗೊತ್ತಿಲ್ಲ. ಬಟ್ ನಾ ಹೇಳಿ ಹೋಗ್ಲಿಲ್ಲ ಫಸ್ಟಿಗೆ ಹೋಗ್ಬೇಕಾದ್ರೆ. ಬಂದ್ಮೇಲೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಪ್ರಿನ್ಸಿ ಕಂಗ್ರಾಚುಲೇಷನ್ ಹೇಳಿ ಅಟೆಂಡೆನ್ಸ್ ಎಲ್ಲ ಕೊಡುವ ಅಂತ ಹೇಳಿದ್ರು, ಪ್ರಾಬ್ಲಮ್ ಇಲ್ಲ ಏನು. ನೀವು ಬೈಕ್ ರೈಡಿಂಗಲ್ಲಿ ನಿಮ್ಗೆ ಯಾವುದಾದ್ರು ಪ್ರಶಸ್ತಿ ಆಗಿರ್ಬೋದು, ಯಾವುದಾದ್ರು ಸನ್ಮಾನಗಳು, ಯಾವುದು ಮೆಮೊರಿ ಒಂದಿದೆ ಹೇಳಿಬೇಕು? ಮೆಮೊರಿ ಅಂದ್ರೆ ನಾನು ಸಡನ್ ಆಗಿ ಹೇಳಿದಲ್ಲ, ಅಂಕೋಲಕ್ಕೆ ರೀಚ್ ಆದ್ಮೇಲೆ ಅದು ಸನ್ಮಾನ ಮಾಡಿ ಅಮೌಂಟ್ ಎಲ್ಲ ಕೊಟ್ಟಿದ್ರು, ಅಲ್ಲಿ ಪ್ರೈಸ್ ಟೈಪ್ ಕೊಟ್ಟಿದ್ರು. ಅದಾದ್ಮೇಲೆ ನಮ್ಮೂರಲ್ಲಿ ಕೊಟ್ಟಿದ್ರು, ನಾವುಂದದಲ್ಲಿ ಅವರು ಅಷ್ಟೇ ಅಮೌಂಟ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದ್ರ ನಂಗೆ. ಅದಾದ್ಮೇಲೆ
ಈಗ ನಮ್ದು ಬ್ರಾಹ್ಮಣರ ಸಂಘ ಇದೆ, ಅವರು ಬಂದು ಅಮೌಂಟ್ ಕೊಟ್ಟರು. ನೆಕ್ಸ್ಟ್ ಏನಕ್ಕೆ ಅಂದ್ರೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಹಾಕಿದ್ದೆ, ಅದಕ್ಕೆ ಶಿಪ್ಪಿಂಗ್ ಚಾರ್ಜಿಗೆ ಅಂತ ಅವ್ರಿಗೆ 7,000 ನಾವು ಪೇ ಮಾಡಬೇಕಿತ್ತು. ನಾನು ಇವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಇವ್ರು ನಮ್ಮ ಮನೆಗೆ ಬಂದು ಅದನ್ನು ಕೊಟ್ಟು ನನಗೆ ಹೇಳಿ ಕಂಗ್ರ್ಯಾಚುಲೇಷನ್ ಎಲ್ಲ ಹೇಳಿ ಅದೊಂದು ಸಪೋರ್ಟ್ ಮಾಡಿದ್ರು. ದೆನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಹಾಕಿದ್ದೀನಿ, ಬಟ್ ಅದು ಬರಲಿಕ್ಕೆ ಟೈಮ್ ಆಗ್ತದೆ, ಗೊತ್ತಿಲ್ಲ. ಅಪ್ರೂವ್ ಆಗಿದೆ, ನಾವು ಪೇ ಮಾಡಿದ ಕೂಡಲೇ ಅವರು ಒಂದು 20 ಡೇಸಲ್ಲಿ ನಮಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ನಿಮ್ಮ ನೋಡಿ ಗರ್ಲ್ಸಿಗೆಲ್ಲ ಬೈಕ್ ಓಡಿಸ್ಬೇಕಂತ ಇನ್ಸ್ಪಿರೇಷನ್ ಆಗ್ಬೋದು, ಅಂಥವ್ರಿಗೆ ಏನು ಹೇಳ್ತೀರಾ? ಅಂದ್ರೆ ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಅವ್ರಿಗೀಗ ಮನೇಲಿ ಬಿಡೋದು ಅದು ಸೆಕೆಂಡರಿ. ಇವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಇವ್ರೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಮನೇಲಿ ಪಕ್ಕ ಬಿಡ್ತಾರೆ. ಅವರಿಗೆ ಕಾನ್ಫಿಡೆನ್ಸ್ ಬರ್ಬೇಕು, ಮನೆಯವರಿಗೂ ಮಾಡ್ತಾಳೆ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಇವರು ಯಾವಾಗ ಕಾನ್ಫಿಡೆನ್ಸ್ ಕೊಡ್ತಾರೋ ಅವರು ಅವಾಗ ಅಲೋ ಮಾಡ್ತಾರೆ. ನಾನಾಗೆ ಫಸ್ಟಿಗೆ ಹೋಗಿ ಅಮ್ಮ ಬೈಕ್ ಬಿಡ್ತೆ ಅಂತ ತಕೊಂಡು ಹೋಗಿಲ್ಲ, ಅಮ್ಮಂಗೆ ಹೇಳ್ದೆ ನಾನು ಹೋಗ್ತೀನಿ ನೋಡು. ಅಮ್ಮನೂ ನೋಡಿದ್ರು ನಾನು ಓಡಿಸೋದೆಲ್ಲ, ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು, ಓಕೆ ಓಡಿಸ್ತಾಳೆ. ಅಕ್ಕ ಹೇಳಿದ್ಲು ಅದಾದ್ಮೇಲೆ ಪ್ರಾಬ್ಲಮ್ ಇಲ್ಲ, ಯಾರು ಎಂತ ಬೇಕಾದ್ರೆ ಡ್ರೈವ್ ಮಾಡ್ಬೋದು. ಈಗ ಎಲ್ಲದೂ ಓಡಿಸ್ತಾರೆ ಗರ್ಲ್ಸ್, ಈವನ್ ಟ್ರೈನ್ ಓಡಿಸ್ತಾರೆ, ಫ್ಲೈಟ್ ಓಡಿಸ್ತಾರೆ, ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅವ್ರಿಗೀಗ ಅಚೀವ್ಮೆಂಟ್ ಮಾಡ್ಬೇಕು, ನನ್ನ ಥರನೇ ಹೋಗಬೇಕು ಅಥವಾ ನನಗಿಂತ ಜಾಸ್ತಿ ಬೇಗ ಮುಗಿಸ್ಬೇಕು ಏನಿದ್ರು ನಾನು ಹೇಳ್ತೀನಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಈಗ ವೆಹಿಕಲ್ ರೈಡಿಂಗ್ ಅಂದಾಗ ಬಾಯ್ಸ್ ಮತ್ತು ಗರ್ಲ್ಸ್ ಜೆಂಡರ್ ಇನ್ಇಕ್ವಾಲಿಟಿ ಉಂಟು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಹೋಗಿದ್ದು ಇಂಟೆನ್ಷನ್ ಅದು ಇಟ್ಕೊಂಡಲ್ಲ, ವುಮೆನ್ ಎಂಪವರ್ಮೆಂಟ್. ಅಂದ್ರೆ ಬಾಯ್ಸ್ ನಮ್ಗಿಂತ ಕೆಳಗೆ ನಾವು ಮೇಲೆ ಆ ಟೈಪ್ ಅಲ್ಲ, ಈಕ್ವಲ್. ಅವ್ರು ಓಡಿಸಿದ್ರೆ ನಾವು ಓಡಿಸ್ತೇವೆ. ಅಂದ್ರೆ ಅದನ್ನ ಎಕ್ಸ್ಟ್ರೀಮ್ ಆಗಿ ನೋಡುವಂತ ಎಂತ ಇಲ್ಲ, ನಾವು ಗರ್ಲ್ಸು ಬಾಯ್ಸ್ ಥರನೇ ಓಡಿಸ್ತೇವೆ, ಪ್ರಾಬ್ಲಮ್ ಇಲ್ಲ. ಮೇನ್ ಆಗಿ ಅವ್ರಕ್ಕಿಂತ ನಾವು ಮೇಲೆ ಹೋಗ್ಬೇಕು ಅದನ್ನ ತೋರ್ಸ್ಲಿಕ್ಕೆ ಹೋಗಿದ್ದಲ್ಲ, ಇಬ್ರು ಈಕ್ವಲ್. ಅವ್ರನ್ನ ನಾನು ತಂದಿಲ್ಲ, ಅಂದ್ರೆ ಬಾಯ್ಸ್ ಅವ್ರು ಓಡಿಸ್ತಾರೆ, ಪ್ರಾಬ್ಲಮ್ ಇಲ್ಲ. ಗರ್ಲ್ಸಿಗೆ ಸ್ಕೂಟಿ ಅಂತ ಒಂದು ಸೀಮಿತ ಇತ್ತಲ್ಲ, ಅದು ನಂಗೆ ಪ್ರಾಬ್ಲಮ್ ಇದ್ದಿತ್ತು. ಅಂದ್ರೆ ಗರ್ಲ್ಸ್ ಅಂದ್ರೆ ಬರೀ ಮನೇಲಿ ಇರೋದು, ಅಡುಗೆ ಮಾಡ್ಕೊಂಡಿರೋದು, ಆ ಥರ ಇರ್ತದೆ. ಓದಿ ಆದ್ಮೇಲೆ ಸೀದಾ ಮ್ಯಾರೇಜ್ ಅದು ಇದು ಅಂತ. ಸೊ ನೀವು ನಿಮ್ಮ ಡ್ರೀಮ್ಸ್ ಇದ್ರೆ ನೀವು ಫುಲ್ಫಿಲ್ ಮಾಡ್ಬೋದು, ಗರ್ಲ್ ಬಾಯ್ ಬರೋದಿಲ್ಲ ಅದರಲ್ಲಿ, ನಿಮ್ಮ ಡ್ರೀಮ್ಸ್ ಮೇನ್ ಆಗ್ತದೆ ಅಂತ. ಇನ್ನು ಅಂದರೆ ಈಗ ರೈಡಿಂಗ್ ಮಾಡೋದು ಅಂದರೆ ಒಂದು ಆಕ್ಸಿಡೆಂಟ್ ಬಂದಾಗ, ಈಗ ನಾವು ಗಾಡಿಯಲ್ಲಿ ದೂರ ಹೋಗ್ತೇವೆ ಅಂತ ಫಸ್ಟ್ ನಮಗೆ ಇಂಟೆನ್ಷನ್ ಎಂತಾದ್ರೂ ಆಗ್ಬೋದು ಅನ್ನೊಂದು ನೆಗೆಟಿವ್ ಬರ್ತದೆ. ಅಂಥವ್ರಿಗೆ ಏನು ಹೇಳ್ತೀರಾ? ಬೈಕ್ ರೈಡಿಂಗ್ ಮಾಡುವವರಾಗಿರ್ಬೋದು, ಗಾಡಿ ಓಡಿಸೋರು ಯಾವ ರೀತಿ? ಅಂದರೆ ನಾವು ಅದಾಗಬೇಕಂತಿದ್ರೆ ಆಗ್ತದೆ, ಪ್ರಾಬ್ಲಮ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ. ಬಟ್ ಯಾವತ್ತು ವಿತೌಟ್ ಹೆಲ್ಮೆಟ್, ವಿತೌಟ್ ಗೇರ್ಸ್ ಓಡಿಸ್ಬಾರ್ದು ಗಾಡಿನ. ಎಷ್ಟಾಗುತ್ತೋ ಅಷ್ಟು ಸ್ಲೋ ಅಲ್ಲೇ ಹೋಗ್ಬೇಕು. ಅಂದ್ರೆ ನಿಮ್ಗೆ ಬೇಗ ರೀಚ್ ಆಗ್ಬೇಕು. ರೋಡ್ ಖಾಲಿ ಇದ್ರೆ ಓಕೆ, ಆ ಟ್ರಾಫಿಕ್ ಅಲ್ಲೆಲ್ಲ ನುಗ್ಸೋದು ಅದೆಲ್ಲ ಮಾಡಬಾರ್ದು. ಮೇನ್ ಆಗಿ ಹೆಲ್ಮೆಟ್ ಮತ್ತೆ ಗೇರ್ಸ್ ಯಾವತ್ತೂ ಬಿಡಬಾರ್ದು. ಜಾಕೆಟ್ ಹಾಕ್ಬೇಕು, ನೀ ಗಾರ್ಡ್ಸ್ ಹಾಕ್ಬೇಕು. ಲಾಂಗ್ ಹೋಗ್ಬೇಕಾದ್ರೆ ಅದೆಲ್ಲ ಯೂಸ್ ಮಾಡಲೇಬೇಕು. ಎಷ್ಟಾಗ್ತದೋ ಅಷ್ಟು ಸೇಫ್ಟಿ ನಮ್ದು ನಾವು ನೋಡ್ಕೊಂಡಾಗ ಎಂತ ಪ್ರಾಬ್ಲಮ್ ಆಗುದಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಬೇರೆಯವ್ರ ತಪ್ಪಿಂದ ನಮ್ಗೇನಾದ್ರು ಆದ್ರೆ ಅದೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಲ್ಮೆಟ್ ಜಾಕೆಟ್ಸ್ ಎಲ್ಲ ಹಾಕಿ ಹೋದ್ರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡ್ರೆ ಆರಾಮಾಗಿ ಹೋಗಿ ಬರ್ಬೋದು. ನಮ್ಮಿಂದ ಬೇರೆಯವರಿಗೂ ಪ್ರಾಬ್ಲಮ್ ಆಗಬಾರ್ದು, ಅವರಿಂದ ನಮಗೂ ಆಗ್ಬರ್ತಾರ ನೋಡ್ಕೊಂಡು ಹೋಗ್ಬೇಕು. ನೀವು ಹೇಳಿದ್ರಿ ನಾನು ರೈಡಿಂಗ್ ಬಿಟ್ಟು ಡ್ಯಾನ್ಸಲ್ಲಿ ನನಗೆ ಇಂಟ್ರೆಸ್ಟ್ ಉಂಟಂತ. ನಿಮ್ಮ ಡ್ಯಾನ್ಸ್ ಅದು ಎಕ್ಸ್ಪೀರಿಯನ್ಸ್ ಹೇಳಿ. ನಾನಂದ್ರೆ ಸಣ್ಣಿಂದ ಡ್ಯಾನ್ಸ್ ಮನೇಲಿ ಅಕ್ಕ ಎಲ್ಲ ಮಾಡ್ತಿದ್ರು, ನಂಗೂ ಆಸೆ ಆಗ್ತಿತ್ತು ಮಾಡ್ಬೇಕಂತ. ಅದು ಇದು ಅಂತಲ್ಲ, ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಅಂತಲ್ಲ, ಯಾವ್ದಾದ್ರು ಒಂದು ಡ್ಯಾನ್ಸ್ ಅಂತ. ಅದಾದ್ಮೇಲೆ ಅಮ್ಮ ನಂಗೆ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು, ನಾನು ಹೋದೆ. ಅದಾದ್ಮೇಲೆ ಸ್ವಲ್ಪ ಕಡೆ ಎಲ್ಲ ನಂಗೆ ಅದು ಸ್ವಲ್ಪ ಟಫ್ ಅನ್ನಿಸ್ತು, ಬೇಡ ಭರತನಾಟ್ಯ ಎಲ್ಲ ನಮ್ಮ ಹತ್ರ ಆಗೋದಿಲ್ಲ ಅಂತ. ಅದಾದ್ಮೇಲೆ ಅಮ್ಮ 10th ಆಗಿ ಸ್ಟೆಪ್ ಅಂಡ್ ಸ್ಟೈಲ್ ಅಂತ ಡ್ಯಾನ್ಸ್ ಕ್ಲಾಸ್ ಉಂಟು ಸಾಸ್ತನದಲ್ಲಿ, ಅದಕ್ಕೆ ಹಾಕಿದ್ರು. ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನಂಗೆ ಡ್ಯಾನ್ಸ್ ಇಷ್ಟ. ಅವರು ಅಷ್ಟೇ ಸಪೋರ್ಟ್ ಮಾಡ್ತಿದ್ರು, ಫುಲ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ತುಂಬಾ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ವಿ ನಾವು, ನೈಟ್ ಪ್ರೋಗ್ರಾಮ್ ಆಗ್ಲಿ, ಈ ತರ ಯಾರ್ದಾದ್ರು ಮಕ್ಳು ಬರ್ಡೇ ಇದ್ರೆ ನಾವು ಪ್ರೋಗ್ರಾಮ್ ಕೊಡ್ತಿದ್ವಿ ಹೋಗಿ. ಅಷ್ಟೊತ್ತಿಗೆ ಸಣ್ಣವಳಿದ್ದೆ. ಅದಾದ್ಮೇಲೆ ಫಸ್ಟ್ ಇಯರ್ ಅಲ್ಲಿ ನಂಗೆ ಸ್ವಲ್ಪ ಸ್ಟಡಿ ಅದೆಲ್ಲ ವರ್ಕ್ ಎಲ್ಲ ಹೆವಿ ಆಯ್ತು. ಅಮ್ಮ ಅಂದ್ರು ಆಗುದಿಲ್ಲ ಎರಡು ಮೇಂಟೈನ್ ಮಾಡ್ಲಿಕ್ಕೆ, ಸ್ವಲ್ಪ ಮನೆಯಿಂದ ದೂರ ಹೋಗ್ಬೇಕಿತ್ತ. ಸ್ಯಾಟರ್ಡೆ ಸಂಡೇ ಮಾತ್ರ ಇತ್ತು, ಆದ್ರೂ ಅಮ್ಮ ಅಂದ್ರು ಆಮೇಲೆ ಆಗುದಿಲ್ಲ ಬಿಡ ಅಂತ. ಬಟ್ ಡ್ಯಾನ್ಸಿಂಗ್ ಇಷ್ಟನೇ. ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಬಿಟ್ಟೆ ಅಂತ ಡ್ಯಾನ್ಸ್ ಬಿಡ್ಲಿಲ್ಲ. ಎಷ್ಟೊತ್ತಿಗೆ ನಮ್ಗೆ ಸಿಗ್ತದೋ ಆಪರ್ಚುನಿಟಿ ಅಷ್ಟೊತ್ತಿಗೆ ಹೋಗ್ತೀವಿ. ನೀವೀಗ ರೈಡಿಂಗ್ ಅಂತ ನೀವು 2 ವೀಲರ್ ಬಿಡ್ತೀರಿ, ಒಳ್ಳೆ ಮಾಡಿ. ನಿಮ್ಮ ಅಕ್ಕ ನಮ್ಗೆ ಒಂದು ಸ್ವಲ್ಪ 2 ವೀಲರ್ ಕಳ್ಸಿಕೊಡಿ, ಯಾರಾದ್ರೂ ಕ್ಲಾಸಿಗೆ ಆಗ್ಬೋದು, ಕಲೀಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀರಾ? ಹೇಳ್ತಾಳ ಅಕ್ಕ, ನಂಗೆ ಕಲ್ಸಿ ಕೊಡ್ ಮಾರತಿ, ನಂಗೆ ನನ್ ಗಾಡಿ ಕೊಡ್ಲಿಕ್ಕೆ ಭಯ, ಅವಳಿಗೆ ಕೊಡ್ಲಿಕ್ಕೆ ಎಂತಾದ್ರು ಆದ್ರೆ ಆಮೇಲೆ ಅಂತ. ನಾನು ಹೇಳುದು ಈ ಮಳೆಗಾಲ ಒಂದು ಮುಗ್ದ ಮೇಲೆ ನಾನು ಕಲ್ಸಿ ಕೊಡ್ತೀನಿ. ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತಿಲ್ಲ, ಬಿಕಾಸ್ ಅದ್ ಬೈಕ್ ಎಲ್ಲ ಫ್ರೆಂಡ್ಸ್ ಹತ್ರ ಕೇಳಿ ಕಲಿಯೋದು ಪರ್ಫೆಕ್ಟ್ ಇರ್ತದೆ. ನಾವು ಕ್ಲಾಸ್ ಹೇಳಿ ಕೊಡೋದು ಅವ್ರಿಗೆ ಅರ್ಥ ಆಗದೆ ಇರೋದು, ಅವ್ರಿಗೆ ಎಂತಾದ್ರು ಪ್ರಾಬ್ಲಮ್ ಆಗುದು ಅದ್ ಬೇಡ ಅಂತ. ಮತ್ ಮನೆಯವ್ರಿಗೆ ಕಲ್ಸ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಅಕ್ಕೆಲ್ಲ ಕೇಳ್ತಾರೆ ಕಲ್ಸಿ ಕೊಡು ಅಂತ. ಅವರಿಗೂ ವರ್ಕ್ ಇರ್ತದೆ. ಈಗ ಮಳೆಗಾಲ ನಂಗೆ ಕಲ್ಸ್ಲಿಕ್ಕೆ ಆಗುದಿಲ್ಲ ಅಂತ ಹೊಸ ಗಾಡಿಯಲ್ಲಿ ಕಲ್ಸೋದಿಲ್ಲ, ಯಾವ್ದಾದ್ರು ಹಳೆ ಗಾಡಿ ಇದ್ರೆ ನಿಂಗೆ ಕಲ್ಸಿ ಕೊಡ್ತೆ ಅಂತ ಹೇಳಿದ್ದೆ. ಈಗ ನಾರ್ಮಲ್ ಸಾಕ್ಷಿಗೂ ಫೀಮೇಲ್ ರೈಡರ್ ಸಾಕ್ಷಿಗೂ ಏನ್ ಡಿಫ್ರೆಂಟ್ ಆಯ್ತು? ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಗುರ್ತಿಸ್ತಾರೆ. ಎಲ್ಲಾದ್ರೂ ಹೋದಾಗ ಮೊನ್ನೆ ಹೋಗಿದ್ ನೀವೇ ಅಲ್ಲ ಅಂತ. ನಂಗಂದ್ರೆ
ಹೋಗಿದ್ದು ಅಷ್ಟು ತಲೆಯಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ. ಬಂದ್ಮೇಲೆ ಎಲ್ಲ ಗುರ್ತಿಸ್ತಾರೆ, ಫೇಮಸ್ ಆಗ್ತೀನಿ ನಾ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಬಟ್ ಹೋದ್ಮೇಲೆ ಎಲ್ಲರೂ ಗುರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಅವ್ರು ಅಲ್ಲೂ ಅಷ್ಟೇ ನಾನು ಹೇಳ್ತಿದ್ದೆ ಹೀಗೀಗ ಬಂದಿದ್ದೆ, ಒಬ್ಬಳೇ ಬಂದಿದ್ದೆ ಅಂತ. ಅವರು ಸಹ ಒಬ್ಬ ಗ್ರೇಟ್ ಮಾರತಿ, ನೀನು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಂತ. ಡಿಫ್ರೆನ್ಸ್ ಏನಿಲ್ಲ, ಸೇಮ್, ಮುಂದೆನೂ ಸೇಮ್, ಈಗನೂ ಸೇಮ್. ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದಿರುತ್ತೆ. ನಿಮಗೆ ಆದಂತಹ ಬೆಸ್ಟ್ ಎಕ್ಸ್ಪೀರಿಯನ್ಸ್? ಈಗ ಅಚೀವ್ಮೆಂಟ್ ಮಾಡ್ಬೇಕಂತಿದ್ದೆ 15 ಡೇಸಲ್ಲಿ ಮಾಡ್ಬೇಕಂತಿದ್ದೆ, 12 ಡೇಸಲ್ಲಿ ಮುಗಿಸ್ದೆ. ಹಾಗೆ ಬಂದ್ಮೇಲೂ ಸಪೋರ್ಟ್ ಸಿಕ್ತು. ಅಮೌಂಟ್ ಆಗಲಿ ಅಥವಾ ಅವ್ರು ಜಸ್ಟ್ ಕಂಗ್ರ್ಯಾಚುಲೇಷನ್ ಹೇಳಿದಾಗನು ನಮ್ಗೇನೋ ಖುಷಿ ಆಗ್ತದೆ. ಹೋಗಿ ಬಂದಿದ್ದಕ್ಕೇನೋ ಒಂದು ಗುರ್ತಿಸ್ತಿದಾರಲ್ಲ ಇವರು ಅಂತ. ಬೆಸ್ಟ್ ಅದೇ, ನಾನು ಅಚೀವ್ ಮಾಡ್ಬೇಕಂತಿದ್ದನ್ನ ಅಚೀವ್ ಮಾಡಿದ್ದೀನಿ, ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ವರ್ಸ್ಟ್ ಅಂದರೆ ನಾನು ಹೋಗಿ ಬಂದಮೇಲೆ ಈಗ ಪೋಸ್ಟ್ ಎಲ್ಲ ಹಾಕಿದಾಗ, ಅಲ್ಲಿದೆಲ್ಲ ಹಾಕಿದಾಗ ಕೆಲವರು ನೆಗೆಟಿವ್ ಆಗಿ ಹೇಳ್ತಿದ್ರು, ನೀವು ಹೋಗಿಲ್ಲ ಅನ್ಸುತ್ತೆ ಅಲ್ಲಿ ತನಕ, ಹೇಳಲಿಕ್ಕೆ ಆಗುದಿಲ್ಲ, ಅಲ್ಲಿ ಅರ್ಧಂಬರ್ಧ ಮಾಡಿ ಬಂದಿರ್ಬೋದು, ಗೂಗಲ್ ಇದೆಲ್ಲ ಫೋಟೋ ತೆಗೆದು ಹಾಕಿರ್ಬೋದು, ಅದಾದ್ಮೇಲೆ ಒಬ್ಳೆ ಅಂತೂ ಹೋಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಹಾಕ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಆಫೀಸರ್ ಸೈನ್ ಬೇಕಿದ್ದಿತ್ತು. ನಾನು ದೂರ ಯಾಕೆ, ನಮ್ಮನೆ ಪಕ್ಕದ ಕಾಲೇಜ್ ಇತ್ತು, ಅಲ್ಲಿಗೆ ಹೋಗಿ ಸರ್ ಹತ್ರ ಕೇಳಿದೆ. ಸರ್ ಅವ್ರಿಗೆ ಗೊತ್ತಿತ್ತು ನಾನು ಹೋಗಿದ್ದೆ ಅಂತ, ಹೇಳಿದ್ರು ಪೇಪರ್ ಎಲ್ಲ ಬಂದಿತ್ತು ನೋಡಿದ್ವಿ ಅಂತ. ಬಟ್ ಅವ್ರು ಸೈನ್ ಹಾಕ್ಲಿಕ್ಕೆ ಒಪ್ಪಿಲ್ಲ. ನಾನು ಎಂತ ಪ್ರಾಬ್ಲಮ್, ನಾನು ಪ್ರೂಫ್ ಎಲ್ಲ ತೋರಿಸ್ತೀನಿ. ಅವ್ರು ಹೇಳುದು, ನೀನು ಇಲ್ಲಿಂದ ಇಲ್ಲಿಗೆ ಹೋಗಿ ಬಂದು ಹೇಳಿರ್ಬೋದಲ್ಲ ನಮ್ಮ ಹತ್ರ, ದಿನಕ್ಕೆ 1000 ಜನ ಬರ್ತಾರೆ ಈ ಥರ ಸೈನ್ ಹಾಕಿ ಅಂತ. ಹಾಕೋದಿಲ್ಲ. ಅದು ನನಗೆ ತುಂಬ ಅಂದರೆ ನಮ್ಮ ಮನೆ ಹತ್ರದವ್ರು ಹೀಗೆ ಮಾಡಿದ್ರಲ್ಲ, ದೂರ ಹೋದಾಗೆಲ್ಲ ಎಲ್ಲರೂ ಚೆನ್ನಾಗಿ ಬಿಹೇವ್ ಮಾಡಿದ್ರು. ಅದಾದ್ಮೇಲೆ ನಾನು ಅದನ್ನ ಅಲ್ಲೇ ಬಿಟ್ಟೆ. ಬೇರೆಯವರು ನಾವು ಹೆಲ್ಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲಿಗೆ ಹೋದೆ. ಅದು ವರ್ಸ್ಟ್ ಅನ್ನಿಸ್ತು. ನಾವು ಮಾಡಿದ ಅಚೀವ್ಮೆಂಟ್ಗೆ ಜನರು ಬೆಲೆ ಕೊಡ್ತಿದ್ದಾಗ ಅದು ಒಂದು ಸ್ವಲ್ಪ ಬೇಜಾರಾಗ್ತದೆ. ಈಗ ಅವಮಾನ ಮಾಡಿದವರ ಮುಂದೆ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತಿದ್ದೀರಿ, ಈಗ ಎಣಿಸ್ತಾ ಉಂಟು ನನಗೆ? ಅದು ಹೋಗಿದ್ದು ನಾನು ಬುಕ್ ಆಫ್ ರೆಕಾರ್ಡಿಗೆ ಅಪ್ರೂವ್ ಆಗಬೇಕು, ಇವ್ರು ಸೈನ್ ಹಾಕ್ಬೇಕಂತ. ಅದು ಅಪ್ರೂವ್ ಆಗಿ ಆಯ್ತು. ಇನ್ನು ನಾನು ಪೇ ಮಾಡಿದ್ರೆ ಅದು ಬರ್ತದಲ್ಲ, ಅಷ್ಟೊತ್ತಿಗೆ ಅದು ಫೀಲಿಂಗ್ ಬೇರೆ. ಇವರು ಸುಳ್ಳು ಹೇಳಿದ್ದೆ, ನೀವು ಹೋಗಿಲ್ಲ ಅನ್ಸುತ್ತೆ, ಹಾಗೆಲ್ಲ ಮಾತಾಡಿದ್ರು. ಸೊ ಇದೆ, ಅದು ಬಂದ್ಮೇಲೆ ಅವ್ರ ಎದುರು ಹೋಗಿ ಹೇಳ್ಬೇಕು ನಾನಂತ ಇದೆ, ನೋಡ್ಬೇಕು. ಈಗ ನಿಮ್ಮ ಗೋಲ್ ಇದು ಬಿಟ್ಟು ಬೇರೆ ಏನಿದೆ? ಗೋಲ್ ಬಿಟ್ಟು ಅಂದ್ರೆ ಈಗ ನಾನು ಎಣಿಸಿದೆ ಎಜುಕೇಶನ್ ಮಾಡೋದು, ಒಂದು ಜಾಬ್ ಮಾಡೋದು, ಎಂತ ಇಲ್ಲ, ಮಾಮೂಲಿ ಲೈಫ್ ಲೀಡ್ ಮಾಡೋದು ಅಂತ. ಬಟ್ ಒಂದ್ಸಲ ರೈಡಿಂಗ್ ಸ್ಟಾರ್ಟ್ ಮಾಡಿ ಏನೋ ಅದು ಕ್ರೇಜ್ ಬಂದ್ಮೇಲೆ ಈಗ ಅನ್ಸ್ತದೆ ಯೂಟ್ಯೂಬ್ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಮಾಡೋದು, ಅದೇ ಥಿಂಕಿಂಗ್ ಇರ್ತದೆ. ನೆಕ್ಸ್ಟ್ ಫುಲ್ ಕೆರಿಯರ್ ಅಲ್ಲೇ ರೈಡಿಂಗೇ ಮಾಡೋದು, ಪ್ಲೇಸಸ್ ನೋಡೋದು, ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಆ ಜಾಬು ಮಾಡ್ಬೇಕಾಗ್ತದೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವುದು ಆಗುದಿಲ್ಲ. ಗೋಲೇ ಅದೀಗ ರೈಡಿಂಗು, ಯೂಟ್ಯೂಬ್ ಎಲ್ಲ ಓಪನ್ ಮಾಡಿ ಜಾಸ್ತಿ ನೋಡ್ಬೇಕಿನ್ನು. ಈಗೆಂತ ಯೂಟ್ಯೂಬ್ ಓಪನ್ ಮಾಡಿದೀನಿ, ಇನ್ನು ವಿಡಿಯೋಸ್ ಎಲ್ಲ ಹಾಕಿಲ್ಲ. ಹೆಸರು ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್? ರೈಡ್ ವಿತ್ ಸಾಕ್ಷಿ ಅಂತ. ಸಾಕ್ಷಿ ಅಂತ ಹೇಳಿದ್ರಿ. ಈಗ ನಿಮ್ಮದು ರೈಡಿಂಗ್ ಆಗಿರಬಹುದು, ಎಜುಕೇಷನ್ ಎಲ್ಲ ಒಂದು ಸತಿ ಒಳ್ಳೆ ಎರಡು ಮಿಕ್ಸ್ ಆದರೆ, ಅಂದರೆ ಎಜುಕೇಷನ್ ರೈಡಿಂಗ್ ಎರಡು ಒಟ್ಟಿಗೆ ಬಂದಾಗ ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ನಾನು ಎರಡು ಬೇಕಾಗ್ತದೆ. ಎಜುಕೇಶನ್ ಇಂಪಾರ್ಟೆಂಟ್ ಮುಂದೆ ಜಾಬಿಗೆ. ರೈಡಿಂಗ್ ಈಗ ಎಲ್ಲ ಓದ್ದವರೇ ಮಾಡ್ಬೇಕಂತಿಲ್ಲ ಏನಾದರೂ ಸಾಧನೆ. ಅನ್ಎಜುಕೇಟೆಡ್ ಪೀಪಲ್ಸು ತುಂಬಾ ಒಳ್ಳೆ ರೀತಿಯಲ್ಲೇ ಬಿಹೇವ್ ಮಾಡ್ತಾರೆ. ಎಜುಕೇಟೆಡೇ ಕೆಲವು ಸಲ ಅವರಿಗೆ ಬಿಹೇವ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಎಜುಕೇಶನ್ ಮೇನ್. ಬಟ್ ನಂದೀಗ ಫೈನಲ್ ಸ್ಟೇಜ್ ಅಲ್ಲ, ನಂದು ಲಾಸ್ಟ್ ಡಿಗ್ರಿ ಆದ್ಮೇಲೆ ಇನ್ 1 ಮಂತ್ ಇದೆ, ಆಗಸ್ಟ್ ಲಾಸ್ಟಿಗೆ ಮುಗಿತದೆ ನಂದು. ಮತ್ತೆ ಎಜುಕೇಶನ್ ಮೇನ್, ರೈಡಿಂಗ್ ಮೇನ್, ಯಾವ್ದು ನಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಿಮ್ಮ ಪ್ಲಾನ್ ಎಂತ ಉಂಟು? ನೆಕ್ಸ್ಟ್ ಈಗ ಕಾಲೇಜ್ ಮುಗಿದ್ಮೇಲೆ ಸಡನ್ ಆಗಿ ಪ್ಲಾನ್ ಅಂದ್ರೆ, ಈಗ ಡೇಟ್ ಫಿಕ್ಸ್ ಆಗಿಲ್ಲ, ಬಟ್ ಈಗ ಹಗುರ ಪ್ಲಾನ್ ಮಾಡ್ತಿದ್ದೀವಿ. ಆಲ್ ಕರ್ನಾಟಕ ಮಾಡೋದು, ಒಂದು ಥೀಮ್ ಇಟ್ಕೊಂಡು ಸ್ವಚ್ಛ ಭಾರತ್ ಅಂತ ಹೇಗಿದ್ಯೋ ಅದೇ ಸ್ವಚ್ಛ ಕರ್ನಾಟಕ ಅಂತ ನಾವು ಮಾಡೋದಂತ. ಅದು ಸೋಲೋನೇ ಹೋಗ್ತೀನಿ ನಾನು, ಇದೇ ಬೈಕಲ್ಲಿ. ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ಲಿ ಹೋಗ್ಬೇಕಂತ ಉಂಟು. 31 ಡಿಸ್ಟಿಕ್ ಅನ್ನು ಕಂಪ್ಲೀಟ್ ಆಗಿ ಕವರ್ ಮಾಡೋದು. ಎಷ್ಟು ಡೇಸ್ ಅಂತ ಗೊತ್ತಿಲ್ಲ. ಕೆಲವು ಡಿಸ್ಟಿಕ್ ಅಲ್ಲಿ 50-60 ಕಿಲೋಮೀಟರ್ಸ್ ಅಷ್ಟೇ ಇದೆ ಇದಿದೆ, ಅದು ಡಿಫ್ರೆನ್ಸ್. ಸೊ ಒಂದು ನೋಡ್ಬೇಕು, 31 ಡೇಸ್ ಆದ್ರೆ 31 ಡೇಸ್ ಅಲ್ಲಿ ಮುಗಿಸೋದು, ಒಂದೊಂದು ಡಿಸ್ಟಿಕ್ ಅಲ್ಲಿ ಒಂದೊಂದು ದಿನ ಸ್ಟೇ ಮಾಡೋದಂತ. ನೆಕ್ಸ್ಟ್ ಅಕ್ಟೋಬರ್ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ನೀವು ಕೂಡ ಬೈಕ್ ರೈಡರ್, ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಹಾಗೆ ಬೈಕ್ ರೈಡರ? ಹೌದು, ನಂಗೆ ಹೆಲ್ಪ್ ಮಾಡಿದವರೆಲ್ಲ ಅಂದ್ರೆ ಬೈಕ್ ರೈಡ್ ಮಾಡ್ತಾರೆ. ಅಂದ್ರೆ ಎಲ್ಲರೂ ಅಚೀವ್ಮೆಂಟ್ ಮಾಡಿದವರೇ ಇದ್ದಾರೆ, ಏನೇನೋ ಅವ್ರವರು ಅಚೀವ್ಮೆಂಟ್ ಮಾಡಿದ್ದಾರೆ ಒಂದೊಂದು. ಸೊ ಅವ್ರು ನಂಗೆ ಅವಾಗ ಅವರಿಗೆ ಗೊತ್ತುಂಟಲ್ಲ ಅದ್ರ ಎಕ್ಸ್ಪೀರಿಯನ್ಸ್, ಅವಾಗ ನಂಗೆ ಹೆಲ್ಪ್ ಮಾಡ್ತಾರೆ. ಅವ್ರು ನೆಕ್ಸ್ಟ್ ಏನ್ ಮಾಡಬೇಕು, ರೂಟ್ ಪ್ಲಾನ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ಕೊನೆಯದಾಗಿ ಬೈಕ್ ಓಡಿಸುವವರಾಗಿರ್ಬೋದು, ಎನಿ ವೆಹಿಕಲ್ಸ್ ಓಡಿಸುವವರಿಗೆ ನೀವು ಎಂತ ಹೇಳ್ತೀರಾ? ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಮಾಡ್ಬೋದು. ಈಗ ನಾನು ಫಸ್ಟಿಗೆ 8th 9th ಅಲ್ಲೇ ಬೈಕ್ ಓಡಿಸ್ಕೊಂಡು ನಂಗೆಲ್ಲ ಕಲ್ಸಿ ಕೊಟ್ಟು ಮಾಡಿದ್ದಲ್ಲ. ನಾನು ಹಗುರನೇ ಸಣ್ಣ ಸ್ಟೆಪ್ ತಗೊಂಡೆ ಮೇಲೆ ಹೋಗುದಲ್ಲ. ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದು ಮಾಡಿ. ಅದನ್ನ ಪ್ಯಾಷನ್ ಆಗಿ ಮಾಡ್ಕೊಬೇಕಂದ್ರೆ ಪ್ಯಾಷನ್ ಆಗಿ ಮಾಡ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸೇಫ್ಟಿ ನೋಡ್ಕೊಳ್ಬೇಕು ಫಸ್ಟ್.
ನಿಮ್ಮ ಜರ್ನಿಗೆ, ರೈಡಿಂಗ್ ಜರ್ನಿಗೆ ಸ್ಪಂದನ ಹಾಗೂ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಲೈಫ್ ಉಜ್ವಲ ಆಗಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.